ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾಮೃತ ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಕುಲಾಯಿ ಮಂಗಳೂರು ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಪೌಡರ್ ಕೆಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ರೂಪಂ ಸಾಗ್ರಜಾತ ಸಾಗಣ ರಘುನಾಥಾನ್ವಿತಂ ತಂ ಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಮತ್ತೊಮ್ಮೆ ಕೃಷ್ಣ ಮಾತಾಜಿ. ಸ್ವಾಗತವನ್ನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರವೀಣ ಮಾತಾಜಿ ಹೆಸರು ಹೇಳ್ತೀರಾ? ಹೆಸರು ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. गायत्री आज माताजी ओदी. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನಂತರ ನಾರಾಯಣ ಮಹಾರಾಜರು ಶ್ರೀ ರೂಪ ಮಂಜರಿ ಪದವನ್ನು ಹಾಡುವಂತೆ ತಮ್ಮ ಸಹಾಯಕ ಶೇಷಶಾಹಿ ಬ್ರಹ್ಮಚಾರಿಗಳಿಗೆ ಹೇಳಿದರು. ಶ್ರೀಲ ಪ್ರಭುಪಾದರು ಅಲುಗಾಡದೆ ಮಲಗಿದ್ದರು. ಎಲ್ಲಾ ಭಕ್ತರು ಮೌನವಾಗಿ ಕೇಳುತ್ತಿದ್ದರು. ಶೇಷಶಾಹಿ ಬ್ರಹ್ಮಚಾರಿ ಆ ಹಾಡನ್ನು ತುಂಬಾ ಮಧುರವಾಗಿ ಹಾಡಿದರು. ಅದಾದ ಮೇಲೆ ನಾರಾಯಣ ಮಹಾರಾಜರು ಜಯ ಗುರುದೇವ ಜಯ ಪ್ರಭುಪಾದ ಎಂಬ ಪಲ್ಲವಿಯೊಂದಿಗೆ ಒಂದು ಭಜನೆ ಹಾಡಿದರು. ಸ್ವಲ್ಪ ಸಮಯದ ನಂತರ ನಾರಾಯಣ ಮಹಾರಾಜರು ಮತ್ತೆ ಮಾತನಾಡಿದರು. ಈ ಬಾರಿ ಶ್ರೀಲ ಪ್ರಭುಪಾದರ ಶಿಷ್ಯರ ವಿಷಯವಾಗಿ ಮಾತನಾಡಿದರು. ಸ್ವಾರ್ಥ ಲಾಲಸೆಗೆ ಬಲಿಯಾಗಬೇಡಿ ಎಂದು ಅವರಿಗೆಲ್ಲ ಹೇಳಬೇಕು ಎಂದರು. ಏಕೆಂದರೆ ಅವರು ನಿಮ್ಮ ಉದ್ದೇಶವನ್ನು ಜಯಪ್ರದಗೊಳಿಸಬೇಕಾಗಿದೆ ಎಂದು ಹೇಳಿದರು. ಶ್ರೀಲ ಪ್ರಭುಪಾದರು ಇನ್ನಷ್ಟು ಹತ್ತಿರ ಬಂದು ಕುಳಿತ ಶಿಷ್ಯ ಸಮುದಾಯವನ್ನು ನೋಡುತ್ತಾ ನಿಧಾನವಾಗಿ ತಲೆಯನ್ನು ಒಲೆದರು.
ಅನಂತರ ನಿಧಾನವಾಗಿ ಎಲ್ಲ ಏನು ಮಾತಾಜಿ ಓದಿ ಮಾತಾಜಿ. ಎಲ್ಲ ಆಯ್ತು ಮಾತಾಜಿ. ವಲಯದರು ಅನಂತರ ನಿಧಾನವಾಗಿ ಎಲ್ಲರನ್ನು ಎಚ್ಚರಿಸುವಂತೆ ಕೈಯನ್ನು ಎತ್ತಿ ಹೇಳಿದರು, ನಿಮ್ಮಲ್ಲೇ ಹೊಡೆದಾಡಬೇಡಿ, ನನ್ನ ಗ್ರಂಥಗಳಲ್ಲಿ ನಿರ್ದೇಶನಗಳನ್ನು ನೀಡಿದ್ದೇನೆ. ಅನಂತರ ಅವರ ಕೈಯನ್ನು ಕೆಳಗಿಳಿಸಿದರು. ಪ್ರಭುಪಾದರ ದೈವ ಸೋದರ ಇಂದೂಪತಿ ಕೊನೆಗೆ ಬಂದರು. ಶ್ರೀಲ ಪ್ರಭುಪಾದರು ಅವರ ಶುಭಕಾಮನೆಯ ಮಾತನ್ನು ಆಲಿಸಿ ತಾವು ಹಿಂದೆ ಮಾಡಿಕೊಂಡಿದ್ದ ಪ್ರಾರ್ಥನೆಯನ್ನು ಪುನರುಚ್ಚರಿಸಿದರು. ಮೊದಲಿಗೆ ದಯವಿಟ್ಟು ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸಿ. ಯಾರ ಮನಸ್ಸು ನೋಯಿಸುವುದು ನನ್ನ ಇಚ್ಛೆಯಾಗಿರಲಿಲ್ಲ. ಆದರೆ ಪ್ರಚಾರ ಕಾರ್ಯದಲ್ಲಿ ಕೆಲವು ವೇಳೆ ಕೆಲವರಿಗೆ ನೋವಾಗುವ ರೀತಿಯಲ್ಲಿ ಮಾತಾಡಬೇಕಾಗಿ ಬರುತ್ತದೆ. ನೀವು ದಯವಿಟ್ಟು ಕ್ಷಮಿಸುವಿರಾ? ಮಾತಾಜಿ ಮೇಲ್ ಮಾಡ್ಬೇಕು. ಮೇಲೆ ಮಾಡಿ ಮಾತಾಜಿ. ಖಂಡಿತ ಕ್ಷಮಿಸಿದ್ದೇನೆ ಎಂದು ಇಂದುಪತಿ ಹೇಳಿದರು. ಮಹಾರಾಜ, ನೀವು ಯಾವ ಅಪರಾಧವನ್ನು ಮಾಡಿಲ್ಲ. ನೀವು ಯಾವುದೇ ತಪ್ಪು ಮಾಡಿದ್ದೀರಿ ಎಂದು ನಾವು ಎಂದು ಭಾವಿಸಿಲ್ಲ. ಈಗ ನೀವೇ ನಮ್ಮನ್ನು ಆಶೀರ್ವದಿಸಿ, ನಮಗೆ ಅದು ಅಗತ್ಯ. ನೀವು ಎಂದೂ ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಕ್ರಿಯೆಯಿಂದ ಯಾರಾದರೂ ನೋವಾಗಿದೆ ಎಂದುಕೊಂಡಿರೋದು ಅವರದೇ ತಪ್ಪು ಅಷ್ಟೇ ಎಂದರು ನಾರಾಯಣ ಮಹಾರಾಜರು. ಅನಂತರ ನಾರಾಯಣ ಮಹಾರಾಜರು ಶ್ರೀಲ ಪ್ರಭುಪಾದರ ಬಲಗೈಯನ್ನು ಮೃದುವಾಗಿ ತೆಗೆದುಕೊಂಡು ನಾಡಿಯನ್ನು ಪರೀಕ್ಷಿಸಿದರು. ಒಂದೆರಡು ಕ್ಷಣಗಳಾದ ಮೇಲೆ ನಾಡಿ ಸರಿಯಾಗಿದೆ, ನಿಮ್ಮ ಪ್ರಜ್ಞೆ ಪರಿಶುದ್ಧವಾಗಿದೆ. ಶ್ರೀಹರಿಯ ಇಚ್ಛೆಯಂತೆ ನೀವು ಕೊರೆ ಹೆಸರು ಎಳೆಯಬೇಕಾಗಿ ಬಂದರೆ ನೀವು ಪರಿಶುದ್ಧರಾಗಿ ಹೋಗುತ್ತೀರಿ ಎಂದು ಹೇಳಿ ಮತ್ತೆ ಬರುವ ಆಶ್ವಾಸನೆಯನ್ನು ಕೊಟ್ಟು ಹೋಗಲು ಒಪ್ಪಿಗೆ ಕೇಳಿದರು. ಅವರು ಇಂದುಪತಿ ಮತ್ತು ತಂಡವು ಹೊರಗೆ ಹೊರಟಿತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದೀಪಾ ಬಾಳೆಗ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೀಪಾ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಲತಾ ಬಿ ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಪ್ರಭುಪಾದರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡಬಾರದೆಂದುಕೊಂಡು ಯಾವುದೇ ಸಂಭಾಷಣೆಯಲ್ಲಿ ತೊಡಗದೆ ಭಕ್ತರೆಲ್ಲ ಹಿಂದಕ್ಕೆ ಸರಿದು ಮೌನವಾಗಿ ಕುಳಿತರು. ಅವರಿಗೆ ನಾರಾಯಣ ಮಹಾರಾಜರ ಮಾತುಗಳು ತುಂಬಾ ಹಿಡಿಸಿದವು. ಆದರೆ ಅವು ಅಂತಿಮವಾಗಿ ವಿದಾಯದ ಮಾತುಗಳಾಗಿದ್ದವು. ನಿರಾಶೆಯ ಮೋಡಗಳು ಕವಿಯುವುದಕ್ಕೆ ಮೊದಲೇ ಅವರು ಮೃದುವದಲ್ಲಿ ಸಂಕೀರ್ತನವನ್ನು ಆರಂಭಿಸಿದರು. ಶ್ರೀಲ ಪ್ರಭುಪಾದರು ನೀರು ಆಹಾರಗಳ ನಿರಾಕರಣೆಯನ್ನು ಮುಂದುವರಿಸಿದ್ದಾಗ ಅಕ್ಟೋಬರ್ ತಿಂಗಳ ಒಂದು ಬೆಳಗ್ಗೆ ಉಪೇಂದ್ರರು ಮುಕ್ತವಾದ ಆದರೂ ಗೊಂದಲಕಾರಿಯಾದ ಒಂದು ಪ್ರಶ್ನೆ ಕೇಳಿದರು. ಪಾನೀಯವನ್ನು ಹೇಗೆ ನಿರಾಕರಿಸುತ್ತೀರಿ? ಶ್ರೀಲ ಪ್ರಭುಪಾದರು ಉತ್ತರಿಸಿದರು, ನಾನು ಕುಡಿಯದಿದ್ದರೆ ಏನೀಗ? ನನಗೇನು ಮುಜುಗರವಾಗುತ್ತಿಲ್ಲ. ಶ್ರೀಲ ಪ್ರಭುಪಾದರು ಪಾನೀಯವನ್ನು ತೆಗೆದುಕೊಳ್ಳದಿದ್ದರೆ ದೇಹ ಒಣಗುತ್ತದೆ ಎಂದು ಉಪೇಂದ್ರರು ಹೇಳಿದರು. ಪ್ರಭುಪಾದರು ಮೌನ ತಾಳಿದರು. ಉಪೇಂದ್ರರು ಕೋಣೆಯನ್ನು ಬಿಟ್ಟು ಹೊರಟರು. ನೀರಾದರೂ ಕುಡಿಯಬಾರದೇ? ಅಭಿರಾಮರ ಪ್ರಶ್ನೆ. ಶ್ರೀಲ ಪ್ರಭುಪಾದರು ಒಂದು ನಿಮಿಷ ಯೋಚಿಸಿ ಹೇಳಿದರು, ನೀವೇ ಚರ್ಚಿಸಿ. ನಾನು ಏನು ಮಾಡಬೇಕೆಂಬುದನ್ನು ಹೇಳಿ. ಚರ್ಚೆ. ನೀರು ಕುಡಿಯುವುದರ ಪ್ರಯೋಜನಕ್ಕಿಂತ ಹೆಚ್ಚಿನದನ್ನು ಕುರಿತು ಅವರು ಹೇಳುತ್ತಿರುವಂತೆ ಕಂಡಿತು. ನೀವು ಸುಧಾರಿಸುವ ಬಗೆಗೆ ಚರ್ಚೆಯೇ ಎಂದು ಅಭಿರಾಮರು ಕೇಳಿದರು. ಅದು ಬೇಕಾಗಿಲ್ಲ ಎಂದರು ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರೇ, ಗುಣ ಹೊಂದುವುದು ನಿಮಗೆ ಇಷ್ಟವಿಲ್ಲವೇ? ಹೌದು ಎಂದರು ಶ್ರೀಲ ಪ್ರಭುಪಾದರು. ಆಮೇಲೆ ಅಭಿರಾಮರು ಹೊರಗಿನ ಕೋಣೆಗೆ, ಅಂದರೆ ಕಾರ್ಯದರ್ಶಿಯ ಸ್ವಾಗತ ಕೊಠಡಿಗೆ ಹೋದರು. ಅಲ್ಲಿ ಕೆಲವರು ಜಿಬಿಸಿ ಸದಸ್ಯರು ಕುಳಿತಿದ್ದರು. ತಾವು ಗುಣ ಹೊಂದುವ ಬಗೆಗೆ ಚರ್ಚೆ ನಡೆಸಬೇಕೆಂದು ಶ್ರೀಲ ಪ್ರಭುಪಾದರ ಇಚ್ಛೆಯಾಗಿದೆ ಎಂದು ಈಗಷ್ಟೇ ಅವರು ಹೇಳಿದರು ಎಂಬುದನ್ನು ಅಭಿರಾಮರು ಶ್ರದ್ಧೆಯಿಂದ ಸಭೆಗೆ ವಿವರಿಸಿದರು. ಆದರೆ ಅಭಿರಾಮರ ಮಾತು ಅವರಿಗೆಲ್ಲ ಸುದ್ದಿ ಎನಿಸಿದಂತೆ ಕಾಣಲಿಲ್ಲ. ಬದುಕಿ ಉಳಿಯುವುದಕ್ಕೆ ಪ್ರಭುಪಾದರು ಯಾವ ಪ್ರಯತ್ನವನ್ನೂ ಮಾಡುತ್ತಿಲ್ಲ ಎಂದು ಎಲ್ಲ ಭಕ್ತರಿಗೂ ಮೊದಲೇ ತಿಳಿದಿತ್ತು. ಅವರೆಲ್ಲ ಅದಕ್ಕೆ ಹೊಂದಿಕೊಂಡೂ ಇದ್ದರು. ಶ್ರೀಲ ಪ್ರಭುಪಾದರು ಈಗ ಶಾಂತ ಮರಣವನ್ನು ಹೊಂದಲು ಬಯಸಿದ್ದರು. ಅವನನ್ನು ಪಾನೀಯ ಸ್ವೀಕರಿಸುವಂತೆ ಮಾಡಲು ತುಂಬಾ ಪ್ರಯತ್ನಿಸುತ್ತಿದ್ದರು. ಆದರೂ ಶ್ರೀಲ ಪ್ರಭುಪಾದರು ಕಾಲ ಬರುವವರೆಗೂ ನಿರಾಹಾರಿಗಳಾಗುವ ಸಂಕಲ್ಪ ಮಾಡಿದ್ದರು. ತಮಗೆಲ್ಲ ಒಪ್ಪಿಗೆ ಇರಲಿ ಬಿಡಲಿ, ಇದಂತೂ ಖಚಿತ. ಆದ್ದರಿಂದಲೇ ಅಭಿರಾಮರ ಮಾತು ಯಾವ ಚರ್ಚೆಯನ್ನು ಉದ್ದೀಪಿಸಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ.
ದೀಪಾ ಮಾತಾಜಿ ಓದ್ತಿರುವ ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡಿ. ಪರಮಮಂಗಳ ಮಾತಾಜಿ ಓದ್ತಿರುವ ಮಾತಾಜಿ. ಹಾ ಮಾತಾಜಿ ಓದ್ತೀನಿ. ಎಲ್ಲಿಂದ ಹೋಗ್ಬೇಕು ಮಾತಾಜಿ? ಮಧ್ಯಾಹ್ನ ಅಲ್ಲಿಂದನೇ. ಮಧ್ಯಾಹ್ನ. ಹಾ. ಓಕೆ. ಮಧ್ಯಾಹ್ನ ಪ್ರಭುಪಾದರು ಕಮಲಾಕೃಷ್ಣರಿಗೆ ಹೇಳಿ ಕಳಿಸಿದರು. ಕರೆ ಬಂದಾಗ ಕಮಲಾಕೃಷ್ಣರು ಊಟ ಮಾಡುತ್ತಿದ್ದರು. ಕೂಡಲೇ ಕಮಲಾಕೃಷ್ಣರು ಇತರರ ಬಿಜಿಸಿ ಸದಸ್ಯರೊಂದಿಗೆ ಕೋಣೆಗೆ ಬಂದರು. ಪ್ರಭುಪಾದರ ಮಾತು ಕೇಳಿಸಲು ಅವರೆಲ್ಲ ತುಂಬಾ ಹತ್ತಿರ ಬಂದರು. ನಾನು ಬದುಕಬೇಕಾದರೆ ಏನಾದರೂ ತೆಗೆದುಕೊಳ್ಳಬೇಕಾಗುತ್ತದೆ ಎಂದರು. ಶ್ರೀಲ ಪ್ರಭುಪಾದರ ಮಾತು ನಿಧಾನವಾಗಿ ಕಷ್ಟದಿಂದ ಹೊರಹೊಮ್ಮುತ್ತಿತ್ತು. ಏನು ಆಹಾರ ಸ್ವೀಕರಿಸದೆ ಬದುಕಲು ಸಾಧ್ಯವಿಲ್ಲ. ಆದರೆ ನಾನು ಬದುಕುವುದು ಎಂದರೆ ಅನೇಕ ಬಗೆಯ ಅನಾನುಕೂಲಗಳಿವೆ. ಆದುದರಿಂದ ಶಾಂತವಾಗಿ ಸಾಯಲು ಬಯಸಿದ್ದೇನೆ. ಅವರ ಧ್ವನಿ ಕ್ಷೀಣವಾಗುತ್ತಿತ್ತು. ಎಲ್ಲರೂ ಚಕಿತರಾದರು. ಕಣ್ಣು ಮುಚ್ಚಿಕೊಂಡು ಮಲಗಿದ್ದ ಅವರನ್ನೇ ಎಲ್ಲರೂ ಶೂನ್ಯ ದೃಷ್ಟಿಯಿಂದ ನೋಡುತ್ತಿದ್ದರು. ಪ್ರಭುಪಾದರು ಆಗಾಗ ಶಬ್ದ ಹೊರಡಿಸುತ್ತಿದ್ದರು. ಸ್ವಲ್ಪ ಕಾಲ ಹೀಗೆ ಕಳೆದ ಬಳಿಕ ಕಮಲಾಕೃಷ್ಣರು ಶಬ್ದ ಹೊರಡಿಸುತ್ತಿದ್ದ ಕೀರ್ತನೆಯನ್ನು ಮುಂದುವರಿಸೋಣ ಎಂದು ಕೇಳಲು ಶ್ರಮಪಟ್ಟರು. ಈ ವೇಳೆಗೆ ಊಟ ಮುಗಿಸಿಕೊಂಡು ಅನೇಕ ಭಕ್ತರು ಕೋಣೆಗೆ ಬಂದಿದ್ದರು. ಎಲ್ಲ ನಿಧಾನವಾಗಿ ಕೀರ್ತನವನ್ನು ಆರಂಭಿಸಿದರು. ಕಮಲಾಕೃಷ್ಣರು ಮುಂದೆ ಬಾಗಿ ಶ್ರೀಲ ಪ್ರಭುಪಾದರ ಇಂದಿನ ಸಂಸಾರದವರಿಗೆ ಜೀವನದ ಭತ್ಯೆ ನೀಡುವ ಬಗ್ಗೆ ಭರವಸೆ ಕೊಟ್ಟರು. ಪ್ರಭುಪಾದರು ಸಮ್ಮತಿಸಿದರು. ನಿಮಗೆ ಚಿಂತೆ ಬೇಡ. ಪ್ರತಿಯೊಬ್ಬರಿಗೂ ಸಮಾಧಾನವಾಗುವಂತೆ ನೋಡಿಕೊಳ್ಳುತ್ತೇನೆ. ಅವರಿಗೆ ಯಾವ ರೀತಿಯಲ್ಲೂ ಕಸಿವಿಸಿಯಾಗುವುದಿಲ್ಲ. ಶ್ರೀಲ ಪ್ರಭುಪಾದರೆ, ನೀವು ಅವರಿಗೆಲ್ಲರಿಗೂ ಅನುಕೂಲ ಒದಗಿಸಿದ್ದೀರಿ ಎಂದು ಕಮಲಾಕೃಷ್ಣರು ಹೇಳಿದರು. ಸ್ವಲ್ಪ ಹೊತ್ತಾದ ಮೇಲೆ ತಮ್ಮ ತಲೆ ಬಳಿ ಮೌನವಾಗಿ ಅಳುತ್ತಿದ್ದ ಹರಿಶೌರಿಗಳ ಕಡೆಗೆ ಶ್ರೀಲ ಪ್ರಭುಪಾದರು ಗಮನ ಹರಿಸಿದರು. ಸ್ವಲ್ಪ ದೃಢವಾದ ವಾಣಿಯಲ್ಲಿ ಕೇಳಿದರು, ನಾನು ಬದುಕಬೇಕೆಂದು ಏಕೆ ಬಯಸುತ್ತೀರಾ? ಹರಿಶೌರಿಗಳಿಗೆ ಮಾತನಾಡಲು ಆಗಲಿಲ್ಲ. ಜೀವ ತೊರೆಯಬೇಕೆಂದು ಶ್ರೀಲ ಪ್ರಭುಪಾದರು ಈಗಾಗಲೇ ನಿಶ್ಚಯಿಸುವುದರಿಂದ ನಮ್ಮೊಂದಿಗೆ ಇರಿ ಎಂದು ಕೇಳಿಕೊಳ್ಳುವುದು ಅಪಚಾರವಾದೀತು ಎಂದು ಅವರು ಭಾವಿಸಿದರು. ಹರಿಶೌರಿಗಳಿಗೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಷ್ಟಾದರೂ ನೀವು ಬದುಕಲು ಹೋರಾಡಿ ಎಂದು ಹೇಳುವುದು ಅವರಿಗಿಷ್ಟವಿರಲಿಲ್ಲ. ಪ್ರಭುಪಾದರು ಜೀವ ಬಿಡುವುದು ಹರಿಶೌರಿಗಳಿಗಾಗಲಿ ಇತರ ಬಿಜಿಸಿ ಸದಸ್ಯರಿಗಾಗಲಿ ಇಷ್ಟವಿರಲಿಲ್ಲ. ಆದರೆ ಶ್ರೀಲ ಪ್ರಭುಪಾದರು ಹರಿಶೌರಿಗಳಿಗೆ ಹೇಳಿ ಕೊನೆಯ ಮಾತನ್ನು ಕಮಲಾಕೃಷ್ಣ ಕೇಳಿಸಿಕೊಂಡಿರಲಿಲ್ಲ. ಅವರ ಮುಂದೆ ಬಾಗಿ ಅರ್ಧ ಪ್ರಶ್ನಾತ್ಮಕವಾಗಿ ಅವರೆಲ್ಲ ನೀವು ಉಳಿಯುವುದನ್ನು ಬಯಸಿದ್ದಾರೆ ಎಂದು ಹೇಳಿದರು. ನಾನು ಸಾಯಬಯಸಿದರೆ ತುಂಬಾ ನೆಮ್ಮದಿಯ ಸಾವು. ನೀವು ಕೀರ್ತನೆ ಮುಂದುವರಿಸಿ ಎಂದರು ಶ್ರೀಲ ಪ್ರಭುಪಾದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನೀವೇ ಓದಿ ಮಾತಾಜಿ. ಪ್ರವೀಣ ಮಾತಾಜಿ ನೀವೇ ಓದಿ. ಓಕೆ ಮಾತಾಜಿ. ಕೀರ್ತನ ಮುಂದುವರಿಯಿತು. ಕಮಲಾಕೃಷ್ಣರು ಹೊರ ಹೋಗಲು ಅಪ್ಪಣೆ ಕೇಳಿದರು. ಏಕೆಂದು ಪ್ರಭುಪಾದರು ಕೇಳಿದಾಗ ಚರ್ಚೆ ನಡೆಸಲು ಎಂದು ಉತ್ತರವಿತ್ತರು. ಚರ್ಚೆ? ಶ್ರೀಲ ಪ್ರಭುಪಾದರು ಎಂದರು. ಅವರೆಲ್ಲ ನಾನು ಬದುಕಬೇಕೆಂದು ಬಯಸುತ್ತಾರೆ. ನನಗೋ ನೆಮ್ಮದಿಯಿಂದ ಸಾಯುವ ಬಯಕೆ. ನಾನೇನೋ ಪವಾಡ ಮಾಡಲಾರೆ. ನಾನು ಉಳಿಯಬೇಕಾದರೆ ಭೌತಿಕ ದೇಹವನ್ನು ಪೋಷಿಸಬೇಕು. ಆದರೆ ಆಹಾರ ತೆಗೆದುಕೊಳ್ಳದಿದ್ದರೆ ಈ ದೇಹ ಉಳಿಯುವುದು ತಾನೇ ಹೇಗೆ? ಅದು ಉಗ್ರಾಭಿಮಾನವಾಗುತ್ತದೆ. ಎಲ್ಲವೂ ಕೃಷ್ಣನ ಕೈಯಲ್ಲಿದೆ ಎಂದರು ಕಮಲಾಕೃಷ್ಣ. ಶ್ರೀಲ ಪ್ರಭುಪಾದರು ಮುಚ್ಚಿದ ಕಣ್ಣನ್ನು ತಟಕ್ಕನೆ ತೆರೆದು ಹೇಳಿದರು, ನಿನ್ನ ಇಷ್ಟ ಬಂದ ಹಾಗೆ ಮಾಡು ಎಂದು ಕೃಷ್ಣ ಬಯಸಿದ್ದಾನೆ. ಈಗ ಎಲ್ಲ ನನಗೆ ಸೇರಿದ್ದು. ಕೃಷ್ಣ ನನಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಈ ಮಾತುಗಳು ತುಂಬಾ ಚಕಿತಗೊಳಿಸುವಂತಹ ವಿಭಿನ್ನವಾದ ಮಾತುಗಳು ಎಂದು ಕೆಲವರು ಶಿಷ್ಯರು ಭಾವಿಸಿದರು. ಆದರೆ ಬ್ರಹ್ಮಾನಂದರು ವಿಶ್ವಾಸಕ್ಕೆ ಕಟ್ಟು ಬಿದ್ದವರ ಮನೋಭಾವದಿಂದ ಹೇಳಿದರು, ಶ್ರೀಲ ಪ್ರಭುಪಾದರೆ, ನೀವು ಬದುಕಿರುವುದು ಸಾಯುವುದು ಅಷ್ಟೊಂದು ಮುಖ್ಯವಲ್ಲ. ನೀವು ಸದಾ ಕೃಷ್ಣನ ಜೊತೆ ಇರುತ್ತೀರಿ. ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ, ಏಕೆಂದರೆ ನಾವು ನಿಮ್ಮ ಸೂಚನೆಗಳನ್ನು ಅನುಸರಿಸುತ್ತೇವೆ. ನಾನು ಬದುಕಲಿ ಬಿಡಲಿ, ನಾನು ಸದಾ ಕೃಷ್ಣನ ಸೇವಕ. ಆದ್ದರಿಂದ ಈ ಚಳುವಳಿಯು
ನಿರಾತಂಕವಾಗಿ ಸಾಗುತ್ತದೆ ಎಂದು ಬ್ರಹ್ಮಾನಂದರು ನಂಬಿಕೆ ಕೊಟ್ಟರೆ ನಿರಂಬಳವಾಗಿ ಸಾಯುತ್ತೇನೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ತುಂಬಾ ಹತ್ತಿರದಲ್ಲಿದ್ದ ಭಕ್ತರು ಈ ಕ್ಷೀಣ ಧ್ವನಿಯ ಮಾತುಗಳನ್ನು ಪಿಚ್ಚಾಗಿ ಕೇಳಿಸಿಕೊಂಡರು. ಕೆಲ ನಿಮಿಷ ಭಾರವಾದ ಮೌನದ ನಂತರ ಮತ್ತೆ ಕೀರ್ತನೆ ಮುಂದುವರಿಯಿತು. ಪ್ರಭುಪಾದರು ವಿಶ್ರಾಂತಿ ಪಡೆಯುತ್ತಿದ್ದಂತೆ ಕಂಡಿತು. ಕೆಲವೇ ನಿಮಿಷಗಳಲ್ಲಿ ಲಭ್ಯವಿದ್ದ ಎಲ್ಲಾ ಜಿಬಿಸಿ ಸದಸ್ಯರುಗಳು, ಹಿರಿಯ ಸನ್ಯಾಸಿಗಳು ಹೊರಗಿನ ಕೋಣೆಯಲ್ಲಿ ಸಭೆ ಸೇರಿದರು. ಶ್ರೀಲ ಪ್ರಭುಪಾದರ ಗೈರು ಹಾಜರಿಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ಎಂದು ತಾವು ಹೇಳಿದ್ದರಿಂದ ಶ್ರೀಲ ಪ್ರಭುಪಾದರು ತಾವು ಸಾಯುವುದಾಗಿ ಉತ್ತರಿಸಿದುದಕ್ಕೆ ಬ್ರಹ್ಮಾನಂದರಿಗೆ ತುಂಬಾ ಆಘಾತವಾಯಿತು. ಕೃಷ್ಣನು ತಮಗೆ ಇಷ್ಟ ಬಂದಂತೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಎಂದು ಶ್ರೀಲ ಪ್ರಭುಪಾದರ ಹೇಳಿಕೆಯಿಂದ ಭಕ್ತರೆಲ್ಲ ಚಕಿತರಾಗಿದ್ದರು. ಈ ಮಾತುಗಳು ಈಗ ಸಿಡಿಲಿನಂತೆ ಅವರ ಮೇಲೆ ಎರಗಿದ್ದವು. ಕೃಷ್ಣ ನನಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂಬ ಈ ಮಾತುಗಳನ್ನಾಡಿ ಶ್ರೀಲ ಪ್ರಭುಪಾದರು ಎಲ್ಲಾ ಭಕ್ತರ ಮನಸ್ಸು ಬೇರೆ ಕಡೆ ತಿರುಗುವಂತೆ ಮಾಡಿದ್ದರು. ತಮ್ಮ ಸುಧಾರಿಕೆಯ ಬಗೆಗೆ ಚರ್ಚಿಸಬೇಕೆಂದು ಶ್ರೀಲ ಪ್ರಭುಪಾದರು ಬಯಸಿದ್ದಾರೆ ಎಂಬ ಮಾತನ್ನು ಅಭಿರಾಮರು ಜ್ಞಾಪಿಸಿದರು. ಈಗ ಎಲ್ಲರೂ ಆ ಬಗ್ಗೆ ಚರ್ಚೆಯನ್ನಿಟ್ಟುಕೊಂಡರು. ಪ್ರಭುಪಾದರ ಮನಸ್ಸು ತಟಕ್ಕನೆ ಬದಲಾದ ಬಗೆಗೆ ಅವರಿಗೆಲ್ಲ ಗೊಂದಲ, ಆಶ್ಚರ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇನ್ನು ರಾಜು ತಂಬಾಟ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಅತ್ಯಂತ ಹಿರಿಯ ಭಕ್ತ ಕೀರ್ತನಾನಂದ ಸ್ವಾಮಿ ತುಂಬಾ ನಿಶ್ಚಳವಾಗಿ ತರ್ಕಬದ್ಧವಾಗಿ ಮಾತನಾಡಿದರು. ಆಯ್ಕೆಯ ಸ್ವಾತಂತ್ರ್ಯವನ್ನು ಶ್ರೀಕೃಷ್ಣನು ಶ್ರೀಲ ಪ್ರಭುಪಾದರಿಗೆ ಕೊಟ್ಟಿದ್ದಾನೆ ಎಂದರೆ ನಮಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂದರ್ಥವಾಗುತ್ತದೆ. ಆದ್ದರಿಂದ ನಮ್ಮ ಆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಬದುಕಿ ಉಳಿಯಿರಿ ಎಂದು ಶ್ರೀಲ ಪ್ರಭುಪಾದರನ್ನು ಕೇಳಿಕೊಳ್ಳೋಣ. ಒಬ್ಬೊಬ್ಬರಾಗಿ ಎಲ್ಲ ಭಕ್ತರು ಬದುಕಿ ಉಳಿಯುವಂತೆ ಶ್ರೀಲ ಪ್ರಭುಪಾದರನ್ನು ಕೋರುವ ತೀರ್ಮಾನವನ್ನು ಬೆಂಬಲಿಸಿ ಮಾತನಾಡಿದರು. ನಿಜ, ಶ್ರೀಲ ಪ್ರಭುಪಾದರ ಭೌತಿಕ ಅನುಪಸ್ಥಿತಿಯಲ್ಲೂ ಕೃಷ್ಣ ಪ್ರಜ್ಞಾ ಚಳವಳಿ ಖಂಡಿತ ಮುಂದುವರಿಯುತ್ತದೆ. ಆದರೆ ಅದಲ್ಲೇ ಮೊದಲಿನಂತೆ ಇರುವುದಿಲ್ಲ. ಹೌದು, ಅಲ್ಲದೆ ಪ್ರಭುಪಾದರು ಶ್ರೀಮದ್ ಭಾಗವತದ ಅನುವಾದವನ್ನು ಇನ್ನೂ ಮುಗಿಸಿಲ್ಲವಲ್ಲ ಎಂದು ಬ್ರಹ್ಮಾನಂದರು ಹೇಳಿದರು. ಹೌದು, ಇನ್ನೊಬ್ಬರು ಎಂದರು. ಕೊನೆಯ ಪಕ್ಷ 5-10 ವರ್ಷಗಳ ನಮ್ಮೊಂದಿಗೆ ಇರುವಂತೆ ಶ್ರೀಲ ಪ್ರಭುಪಾದರು ನಾವು ಪ್ರಾರ್ಥಿಸಬೇಕು. 5-10 ವರ್ಷ 100 ವರ್ಷ ಇರಬೇಕೆಂದು ಕೇಳಬೇಕು. ಆದರೆ ಹಾಗೆ ನಿರ್ಧರಿಸುವುದಕ್ಕೆ ಎಲ್ಲ ಜಿಬಿಸಿ ಸದಸ್ಯರು ಇಲ್ಲಿಲ್ಲವಲ್ಲ. ಅಲ್ಲ, ನಮ್ಮೊಂದಿಗೆ ಇರುವುದು ಬೇಡ ಎಂದು ಯಾವ ಜಿಬಿಸಿ ಸದಸ್ಯ ತಾನೇ ಹೇಳಿ. ಎಲ್ಲರೂ ಒಪ್ಪಿದರು. ಪ್ರಭುಪಾದರು ತಮ್ಮೊಂದಿಗೆ ಉಳಿಯಲಿ ಎಂದು ಅವರು ಬಯಸಿದರು. ತಮ್ಮ ಬಯಕೆಯನ್ನು ಅವರಿಗೆ ತಿಳಿಸಬೇಕೆಂದು ನಿಶ್ಚಯಿಸಿದರು. ಕೆಲ ದಿನಗಳಿಂದ ಇದ್ದ ವಾತಾವರಣ ತಟಕ್ಕನೆ ಬದಲಾಗಿತ್ತು. ಅವರು ಈಗ ನಿರಾಶೆಯ ಒಡವಿನಲ್ಲಿರಲಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮೊಂದಿಗೆ ಉಳಿದುಕೊಳ್ಳಲಿ ಎಂಬ ಬಗೆಗೆ ಸ್ಪಷ್ಟವಾಗಿ ಚಿಂತನೆ ಉಲ್ಲಾಸಿತರಾಗಿದ್ದರು. ಮತ್ತೆ ಅವರು ದೃಢಕಾಯರಾಗುವ ಆಶಾಭಾವನೆ ಇಲ್ಲ ಎಂದೇಕೆ ನಾವು ಚಿಂತಿಸಬೇಕು? ಕೀರ್ತನಾನಂದರು ಹೇಳಿದರು. ಸತ್ತವರಿಗೆ ಜೀವದಾನ ಮಾಡುವುದು ಯೇಸು ಕ್ರಿಸ್ತನಿಗೆ ಸಾಧ್ಯವಾಯಿತು. ಸಾಮಾನ್ಯ ಯೋಗಿಗಳು ಅದನ್ನು ಮಾಡಬಲ್ಲರು. ಆದ್ದರಿಂದ ನಾವು ಬಯಸಿದರೆ ಶ್ರೀಲ ಪ್ರಭುಪಾದರು ಖಂಡಿತ ಅದನ್ನು ಮಾಡಬಲ್ಲರು. ಈಗ ಬ್ರಹ್ಮಾನಂದರು ಹೆಚ್ಚು ಶಕ್ತಿಯಿಂದ ಹೇಳಿದರು. ಪ್ರಭುಪಾದರು ನಮಗೆ ಈ ಬೇಕೇ ಬೇಕು ಎಂಬುದು ನಮಗೆ ಒಳಗಿರಲಿಲ್ಲ. ನಮ್ಮ ಸರ್ವರ ಭಾವನೆ ಇದು. ಒಂದು ಕ್ಷಣ ಕೂಡ ಪ್ರಭುಪಾದರನ್ನು ಬಿಟ್ಟಿರುವ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಮಧ್ಯಾಹ್ನ ಸುಮಾರು 3. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಮಾತಾಜಿ ನೆಕ್ಸ್ಟ್ ಓದ್ತೀನಿ ಮಾತಾಜಿ. ಓಕೆ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಮಧ್ಯಾಹ್ನ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಮಧ್ಯಾಹ್ನ ಸುಮಾರು 3:30 ಇವತ್ತು ಭಕ್ತರು ಶ್ರೀಲ ಪ್ರಭುಪಾದರ ಕೋಣೆಗೆ ಬಂದು ಹಾಸಿಗೆಯ ಸುತ್ತ ಮುತ್ತಿಕೊಂಡರು. ಶ್ರೀಲ ಪ್ರಭುಪಾದರು ಕಣ್ಣು ಮುಚ್ಚಿ ಮಲಗಿದ್ದರು. ಅವರು ಅಲುಗಾಡುತ್ತಿರಲಿಲ್ಲ. ಆದರೂ ಭಕ್ತರು ಬಂದದ್ದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ತಮ್ಮ ವಕ್ತಾರನಾಗಿ ಸದಸ್ಯರು ಕೀರ್ತನಾನಂದ ಸ್ವಾಮಿಯನ್ನು ಆರಿಸಿದ್ದು ಶ್ರೀಲ ಪ್ರಭುಪಾದರ ಹತ್ತಿರ ಮಾತನಾಡಲು ಕೀರ್ತನಾನಂದರು ಬಾಗಿದರು. ಅವರ ತುಟಿ ಅದುರಲಾರಂಭಿಸಿತು. ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವರು ಅಳುತ್ತಾ ಕುಸಿದು ಏನ್ ಮಾತಾಜಿ ಅದು ಕಾಣಿಸ್ತಾ ಇಲ್ಲ, ಕುಸಿದು ಬಿಟ್ಟರು. ಹಾಸಿಗೆಯ ಕಡೆ ಅವರ ತಲೆ ವಾಲಿತ್ತು. ಶ್ರೀಲ ಪ್ರಭುಪಾದರು ಕೈಯಾಡಿಸಿದರು. ಕೀರ್ತನಾನಂದರು ಸಿಕ್ಕಲಿಲ್ಲ. ಯಾರು ಎಂದರು ಪ್ರಭುಪಾದರು. ಅನೇಕ ವಾಣಿಗಳು ಮೊಳಗಿದವು. ಕೀರ್ತನಾನಂದ
ಶ್ರೀಲ ಪ್ರಭುಪಾದರು ಆಗ ಕೈ ಚಾಚಿ ಕೀರ್ತನಾನಂದರ ತಲೆಯನ್ನು ಸವರಲಾರಂಭಿಸಿದರು. ಏನಾಗಬೇಕಾಗಿದೆ ಎಂದು ಕೇಳಿದರು. ಕೀರ್ತನಾನಂದರೇ ಮಾತನಾಡಲಿ ಎಂದು ಕಾಯುತ್ತಿದ್ದುದರಿಂದ ಯಾರಿಗೂ ಏನೂ ಹೇಳಲಾಗಲಿಲ್ಲ. ಕೀರ್ತನಾನಂದರನ್ನು ಸಮಾಧಾನಪಡಿಸಲು ಬ್ರಹ್ಮಾನಂದರು ಅವರ ಬೆನ್ನನ್ನು ತಡವುತ್ತಿದ್ದರು. ಏನಾದರೂ ಹೇಳಿ ಎಂದು ತಮಾಲ ಕೃಷ್ಣರು ಅವರನ್ನು ಹುರಿದುಂಬಿಸುತ್ತಿದ್ದರು. ಇನ್ನೊಂದು ಕ್ಷಣ ಭಾವುಕರಾಗಿ ಕಳೆದ ಮೇಲೆ ಅಂತಿಮವಾಗಿ ಕೀರ್ತನಾನಂದರು ತಲೆ ಎತ್ತಿದರು. ಶ್ರೀಲ ಪ್ರಭುಪಾದರ ಕಡೆ ನೋಡುತ್ತಾ ಪ್ರಾರ್ಥಿಸಿಕೊಂಡರು. ಕೃಷ್ಣನು ನಿಮಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರೆ ದಯವಿಟ್ಟು ಹೋಗಬೇಡಿ, ನಮಗೆ ನೀವು ಬೇಕು. ಅಂದರೆ ಇದು ನಿಮ್ಮೆಲ್ಲರ ಅಭಿಪ್ರಾಯ. ಶ್ರೀಲ ಪ್ರಭುಪಾದರು ಕೇಳಿದರು. ನೀವು ಚರ್ಚೆ ನಡೆಸಿದ್ದೀರಿ. ಎಲ್ಲ ಭಕ್ತರಿಗೂ ಅನ್ವಯಿಸುವ ಸೂಚನೆ ಕೊಡುವಂತೆ ಅವರು ಕೈಯನ್ನು ಮೇಲೆತ್ತಿ ಸುತ್ತಲೂ ಆಡಿಸಿದರು. ಬ್ರಹ್ಮಾನಂದ ಸ್ವಾಮಿ ತುಂಬಾ ಭಾವುಕತೆಯಿಂದ ಆದರೆ ಖಚಿತವಾಗಿ ಹೇಳಿದರು. ಶ್ರೀಲ ಪ್ರಭುಪಾದರೇ, ನಾವೆಲ್ಲ ಸಭೆ ನಡೆಸಿದ್ದೇವೆ. ನೀವು ನಮ್ಮೊಂದಿಗಿದ್ದು ಈ ಚಳುವಳಿಯ ನೇತಾರರಾಗಬೇಕು. ಅಲ್ಲದೆ ಶ್ರೀಮದ್ ಭಾಗವತವನ್ನು ಪೂರ್ಣಗೊಳಿಸಬೇಕು. ನೀವು ಕೊನೆಯ ಪಕ್ಷ 10 ವರ್ಷ ನಮ್ಮೊಂದಿಗೆ ಉಳಿಯಬೇಕು. ನಿಮ್ಮ ಕೆಲಸ ಇನ್ನೂ ಅರ್ಧವಾಗಿದೆ. ಶ್ರೀಲ ಪ್ರಭುಪಾದರು ಅಲುಗಾಡದೆ ತುಂಬಾ ಎಚ್ಚರದಿಂದ ಕೇಳುತ್ತಿದ್ದರು. ಆದರೆ ಬ್ರಹ್ಮಾನಂದರು ಅರ್ಧ ಎಂದಾಗ ಗದರಿಕೊಂಡು ಇಲ್ಲ ಎಂದರು. ಕೊನೆಗೆ ಎಂದು ಉದ್ಗರಿಸಿದರು. ಈ ಪ್ರಸ್ತಾವನೆಯ ಬಗ್ಗೆ ಅವರು ಚಿಂತಿಸುತ್ತಿದ್ದರು. ಅವರ ಕಣ್ಣು ಇನ್ನೂ ಮುಚ್ಚಿಕೊಂಡೇ ಇದ್ದವು. ತಮ್ಮ ಒಳಗಿನಿಂದಲೇ ಕೃಷ್ಣನ ಸಲಹೆ ಕೇಳುತ್ತಿದ್ದಂತೆ ಕಂಡಿತು. ಹಲವಾರು ಬಾರಿ ಎಂದು ಉದ್ಗರಿಸಿದರು. ಶ್ರೀಲ ಪ್ರಭುಪಾದರನ್ನೇ ತದೇಕ ದೃಷ್ಟಿಯಿಂದ ನೋಡುವುದೊಂದನ್ನು ಬಿಟ್ಟು ಬೇರೇನು ಮಾಡಲಾಗದೆ, ಮಾತನಾಡಲಾಗದ, ಚಿಂತಿಸಲಾಗದ ಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ತೂಗುಯಾಲೆಯಲ್ಲಿದ್ದರು. ಆಮೇಲೆ ಇನ್ನೂ ಕಣ್ಣು ತೆರೆಯದೆ ಶ್ರೀಲ ಪ್ರಭುಪಾದರು ಚಿನ್ನದ ಹಲ್ಲು ಕಾಣಿಸುವಂತೆ ಆಕಳಿಸಿದರು. ಆಗಲಿ ಎಂದರು. ಮೇಲೆ ಮಾಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ಬಂಗ್ಯಾದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹುಟ್ಟು ಸಾವುಗಳ ಬಗೆಗೆ ಅದು ಪ್ರಾಯಶಃ ತುಂಬಾ ಸಹಜ ಧ್ವನಿಯ ತೀರ್ಮಾನ. ಆಗ ಶ್ರೀಲ ಪ್ರಭುಪಾದರ ಸ್ವತಂತ್ರ ಸ್ಥಿತಿಯ ಅರಿವು ಭಕ್ತರಿಗಾಯಿತು. ತಮ್ಗೆ ಇಷ್ಟವಿದ್ದರೆ ಶ್ರೀಲ ಪ್ರಭುಪಾದರು ಉಳಿಯಬಲ್ಲರು, ಹೋಗಬಲ್ಲರು. ಶ್ರೀಲ ಪ್ರಭುಪಾದರು ಸಾಯುವುದು ಅನಿವಾರ್ಯ. ಪ್ರಭುಪಾದರಿಂದ ಕೂಡ ಅದನ್ನು ವಿಳಂಬಿಸುವುದು ಸಾಧ್ಯವಿಲ್ಲ ಎಂದು ಚಿಂತಿಸುವ ಮಟ್ಟಿಗೆ ಅವರು ಶ್ರದ್ಧಾಹೀನರಾಗಿದ್ದರು. ಈಗ ಒಂದು ಸರಳ ಆಕಳಿಕೆಯ ಮೂಲಕ, ಆಗಲಿ ಎಂಬ ಮಾತಿನ ಮೂಲಕ ಶ್ರೀಲ ಪ್ರಭುಪಾದರು ತಮ್ಮ ಅದ್ಭುತ ಅತೀಂದ್ರಿಯ ಶಕ್ತಿಯ ಸ್ವರೂಪವನ್ನು ಕಾಣಿಸುತ್ತಿದ್ದಾರೆ. ಬದುಕುವುದು ಅಥವಾ ಸಾಯುವುದು ಜಗತ್ತಿನ ಅಷ್ಟೇನು ಮಹತ್ವದಲ್ಲ ಎಂದು ಆಕಳಿಕೆಯ ಮೂಲಕ ಧ್ವನಿಸುತ್ತಿದ್ದಾರೆ. ಶ್ರೀಲ ಪ್ರಭುಪಾದರು ಸಂಪೂರ್ಣ ಅತೀಂದ್ರಿಯವಾದುದನ್ನು, ಅನೂನ್ಯವಾದುದನ್ನು, ಅನುಕರಣೀಯವಾದುದನ್ನು ಮಾಡುವ ಸಮಯಕ್ಕೆ ಕಾದಿರಿಸಿದರು ಎಂಬ ಹಾಗೆ ಅವರು ಹರಿಕೇಶರು ಸಣ್ಣ ನಗೆ ನಕ್ಕು ಜಯ ಪ್ರಭುಪಾದ್ ಎಂದು ಘೋಷಿಸಿದರು. ತಾವು ಊಹೆಗೂ ಮೀರಿದವರು ಎಂಬುದನ್ನು ಪ್ರಭುಪಾದರು ಮತ್ತೆ ಸಾಧಿಸಿದರು. ಏನು ಮಾಡಬೇಕೆಂದು ಖಚಿತವಾಗಿ ತಿಳಿಯದೆ ಭಕ್ತರು ಕ್ಷೀಣವಾಗಿ ನಕ್ಕರು. ಅಳಬೇಕು ನಗಬೇಕು ತಿಳಿಯದೆ ಪ್ರಭುಪಾದರು ಏನು ಮಾಡುತ್ತಾರೆಂದು ತಿಳಿಯಲು ಅವರೆಲ್ಲ ಮತ್ತೆ ಮೌನವಾದರು. ನನಗೆ ಏನಾದರೂ ಕುಡಿಯಲು ಕೊಡಿ ಎಂದರು ಪ್ರಭುಪಾದರು. ಆಗ ಭಕ್ತರೆಲ್ಲ ಜೈ ಪ್ರಭುಪಾದ್ ಎಂದು ಘೋಷಿಸಿದರು. ಅವರು ತಮ್ಮೊಂದಿಗೆ ಇರುತ್ತಾರೆ, ಅದು ಖಚಿತವಾದಂತಾಯಿತು. ಎಲ್ಲರಿಗೂ ತುಂಬಾ ಸಮಾಧಾನ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿಜವಾದ ಪ್ರೀತಿ ಎಂದರೆ ಇದೆ ಎಂದು ಪ್ರಭುಪಾದರು ಉತ್ತರಿಸಿದರು. ವಾತಾವರಣವೇ ಬದಲಾಗಿ ಹೋಯಿತು. ಶ್ರೀಲ ಪ್ರಭುಪಾದರು ಬದಲಾಗಿದ್ದರು. ಭಕ್ತರು ಅವರನ್ನು ಮೇಲಕ್ಕೆತ್ತುತ್ತಿದ್ದರು. ಶ್ರೀಲ ಪ್ರಭುಪಾದರು ಒಂದು ಭರ್ತಿ ಲೋಟ ದ್ರಾಕ್ಷಿಯ ರಸ ಕುಡಿಯುವುದನ್ನು ಎಲ್ಲಾ ಭಕ್ತರು ನೋಡುತ್ತಿದ್ದರು. ಈಗ ಕೆಲವು ದಿನಗಳಿಂದ ಒಂದೇ ಸಮನೆ ಮಾಡುತ್ತಿದ್ದಂತೆ ತಮ್ಮ ಸತ್ವವನ್ನು ಒಳಗೆಳೆದುಕೊಳ್ಳುವುದಕ್ಕೆ ಬದಲಾಗಿ ಶ್ರೀಲ ಪ್ರಭುಪಾದರು ಮತ್ತೆ ಜೀವನೋತ್ಸವವನ್ನು ತೋರಿದರು. ಆಮೇಲೆ ಮತ್ತೆ ಮಲಗಿ ನಿಮಗೆಲ್ಲ ವಂದನೆಗಳು, ಹರೇ ಕೃಷ್ಣ ಎಂದರು. ಭಕ್ತರೆಲ್ಲ ಹರೇ ಕೃಷ್ಣ ಎಂದು ಉತ್ತರಿಸಿದರು. ಪ್ರಭುಪಾದರು ಬಯಸಿದ್ದು ಇದೆ. ಅವರನ್ನೆಲ್ಲ ಅತೀಂದ್ರಿಯ ವಿಕಲ ಸ್ಥಿತಿಗೆ ತಂದು ಅವರೆಲ್ಲ ಭಾವುಕತೆಯನ್ನು ಸೆಳೆಯುತ್ತಾ ತಮ್ಮ ಬಗ್ಗೆ ಎಲ್ಲರ ಪ್ರೀತಿ ಉಕ್ಕುವಂತೆ ಮಾಡುತ್ತಿದ್ದರು. ಈಗಲಾದರೂ ಗೋಪಿಯರ ವಿರಹ ವೇದನೆ ಯಾವ ಮಟ್ಟದೆಂಬುದು ಸ್ವಲ್ಪ ಮಟ್ಟಿಗಾದರೂ ಅವರಿಗೆಲ್ಲ ಅರ್ಥವಾಯಿತು. ದೈವಿಕ ಭಾವಗಳ ವಿಭಿನ್ನ ನೆಲೆಗಳಲ್ಲಿ ಭಕ್ತರನ್ನು ಎಳೆಯುತ್ತಾ ವಾಸ್ತವವಾಗಿ ಅವರೆಲ್ಲರ ಬದುಕು ತಮ್ಮ ಕೈಯಲ್ಲಿದೆ ಎಂಬುದನ್ನು ಪ್ರದರ್ಶಿಸಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಓದ್ಲಾ ಮಾತಾಜಿ? ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ.
ತುಂಬಾ ಹೊತ್ತು ಸುಮ್ಮನಿದ್ದು ಸ್ಟ್ರಾಬೆರಿಗಳನ್ನು ತಂದಿದ್ದೇವೆ, ತುಂಬಾ ಚೆನ್ನಾಗಿವೆ ಎಂದರು ತಮಾಕೃಷ್ಣ. ಒಂದಿಷ್ಟು ತೆಗೆದುಕೊಳ್ಳುತ್ತೇನೆ ಎಂದರು ಶ್ರೀಲ ಪ್ರಭುಪಾದರು. ತಮಾಕೃಷ್ಣರಿಗೆ ಹೇಳಿದರು, ಶ್ರೀಲ ಪ್ರಭುಪಾದರೇ, ನಿನ್ನ ಮುಂಬಯಿಯ ಬೃಹತ್ ದೇವಾಲಯದಲ್ಲಿ ನೀನು ಕುಳಿತಿರುವುದನ್ನು ನೋಡುತ್ತೇನೆ ಎಂದು ಕೃಷ್ಣನಿಗೆ ಮಾತು ಕೊಟ್ಟಿದ್ದಿರಿ. ಆ ಮಾತನ್ನು ಉಳಿಸಬೇಕು. ಆಗ ಪ್ರಭುಪಾದರು ಉಜ್ವಲವಾಗಿ ನಕ್ಕರು. ಮುಂಬೈ ದೇವಾಲಯದ ಉದ್ಘಾಟನೆಯ ದಿನವನ್ನು ನೀವು ಗೊತ್ತು ಮಾಡಿದ್ದಿರಿ, ಜನವರಿ 1ರಂದು. ಆದ್ದರಿಂದ ಶ್ರೀಲ ಪ್ರಭುಪಾದರೇ, ನೀವು ಬರಬೇಕೆಂದು ಆಹ್ವಾನಿಸ ಬಯಸುತ್ತೇವೆ. ಅದು ನಿಮ್ಮ ದೇವಾಲಯ. ಕೃಷ್ಣನನ್ನು ಅಲ್ಲಿಗೆ ಬರಲು ಆಹ್ವಾನಿಸಿದ್ದೀರಿ. ನಾವೆಲ್ಲ ಕೈಚೆಲ್ಲಿ ಕುಳಿತಿದ್ದಾಗ ನೀವು ಹೋರಾಟವನ್ನು ಮುಂದುವರಿಸಿದಿರಿ ಎಂದು ಬ್ರಹ್ಮಾನಂದರು ಹೇಳಿದರು. ಹೌದು, ಅದೊಂದು ಪ್ರಚಂಡ ಹೋರಾಟ ಎಂದರು ಪ್ರಭುಪಾದ ನಗುತ್ತಾ. ಅಷ್ಟು ಹೋರಾಟದ ಮೇಲೂ ಅಲ್ಲೊಂದು ದೊಡ್ಡ ದೇವಾಲಯ ಕಟ್ಟಿರುವುದು ನಿಜಕ್ಕೂ ಅದ್ಭುತ ಸಾಧನೆ. ಶ್ರೀಲ ಪ್ರಭುಪಾದರೇ, ನೀವೇ ಸ್ವಯಂ ನಿಂತು ಬಾಗಿಲನ್ನು ತೆರೆಯದಿದ್ದರೆ ಕೃಷ್ಣ ದೇವಾಲಯಕ್ಕೆ ಬರುತ್ತಾರೆ ಎಂದು ನನಗನಿಸುವುದಿಲ್ಲ ಎಂದು ತಮಾಕೃಷ್ಣ ಹೇಳಿದರು. ಪ್ರಭುಪಾದ ಇನ್ನೂ ನಗುತ್ತಿದ್ದರು. ಆಗಲೇ ಕೀರ್ತನನ್ನು ನಿಲ್ಲಿಸಬೇಡಿ, ಎಲ್ಲವೂ ಎಂದಿನಂತೆ ನಡೆಯುತ್ತಿರಬೇಕು. ಕೀರ್ತಾನಂದರ ಕಡೆ ತಿರುಗಿ ಪ್ರಭುಪಾದರು ಹೇಳಿದರು, ಕೀರ್ತಾನಂದರ ಅರಮನೆ ಯಾವಾಗ ಸಿದ್ಧವಾಗುತ್ತದೆ? ವಸಂತದ ಹೊತ್ತಿಗೆ. ಹವೆ ಸ್ವಲ್ಪ ಬೆಚ್ಚಗಾದಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮಗೆ ಅವಕಾಶವಿದೆ. ಅನಂತರ ಮುಂಬೈಗೆ ಹೋಗಿ ದೇವಾಲಯವನ್ನು ಉದ್ಘಾಟಿಸಿ ಅನಂತರ ಬಂದು ನಿಮ್ಮ ಅರಮನೆಯನ್ನು ಉದ್ಘಾಟಿಸಿ. ನವ ವೃಂದಾವನದ ಭಕ್ತರಿಂದ ಸುಮಾರು 75ರಷ್ಟು ಪತ್ರಗಳು ಬಂದಿವೆ. ನೀವು ಬರಬೇಕು ಎಂದು ಅವರೆಲ್ಲ ಬೇಡಿಕೊಳ್ಳುತ್ತಿದ್ದಾರೆ. ನೀವು ಬರದಿದ್ದರೆ ತಮ್ಮೆಲ್ಲರ ಬದುಕು ಮುಗಿದ ಹಾಗೆ ಎಂದು ಅವರೆಲ್ಲರೂ ಹೇಳುತ್ತಾರೆ ಎಂದು ಕೀರ್ತನಾನಂದ ಹೇಳಿದರು. ಈಗ ಸ್ವಲ್ಪ ವಿಶ್ರಾಂತಿ, ಆಮೇಲೆ ಸ್ಟ್ರಾಬೆರಿ ತೆಗೆದುಕೊಳ್ಳುತ್ತೇನೆ ಎಂದರು ಪ್ರಭುಪಾದರು. ಮುಂದೆ ಆ ದಿನ ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಓದ್ಲಾ ಮಾತಾಜಿ? ನಾನು ಓದಿ ಮಾತಾಜಿ. ಓದಿ ಮಾತಾಜಿ. ಮುಂದೆ ಆ ದಿನ ಶ್ರೀಲ ಪ್ರಭುಪಾದರು ಎಲ್ಲರಿಗೂ ಕೇಳಿಸುವಂತೆ ಮಾತನಾಡುತ್ತಿದ್ದರು. ಅನೇಕ ಶ್ಲೋಕಗಳನ್ನು ಉದ್ಧರಿಸುತ್ತಿದ್ದರು. ದೇವೋತ್ತಮ ಪರಮ ಪುರುಷನನ್ನು ಒಪ್ಪಿಕೊಂಡವನು 100 ವರ್ಷ ಬಾಳಬಹುದು ಎಂಬ ಈಶೋಪನಿಷತ್ತಿನ ಶ್ಲೋಕವು ಅವುಗಳಲ್ಲೊಂದು. ಎದ್ದು ಕುಳಿತು ಸ್ವಲ್ಪ ತರಕಾರಿಯ ರಸವನ್ನು ಕುಡಿದರು. ಬ್ಯಾಂಕಿನ ವ್ಯವಹಾರಗಳ ಬಗೆಗೆ ಗಿರಿರಾಜರೊಂದಿಗೆ ಅರ್ಧ ಗಂಟೆಯವರೆಗೆ ಚರ್ಚಿಸಿ ಅವರಿಗೆ ಅರ್ಥವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಮತ್ತೆ ಗಿರಿರಾಜರನ್ನು ಪ್ರಶ್ನಿಸುತ್ತಿದ್ದರು. ಇರಾನಿನಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರ ಕಾರ್ಯದ ಬಗೆಗೆ ರಾಮೇಶ್ವರ ಸ್ವಾಮಿಯವರ ಬಳಿ ದೀರ್ಘಕಾಲ ಚರ್ಚಿಸಿದರು. ಪ್ರಭುಪಾದರು ಬದುಕಿ ಉಳಿಯಲು ಸಂಕಲ್ಪಿಸಿದ್ದಾರೆಂಬ ಸಂಗತಿ ಜಗತ್ತಿನಾದ್ಯಂತ ಭಕ್ತರಿಗೆಲ್ಲ ಕ್ಷಿಪ್ರವಾಗಿ ಹರಡಿತು. ಮಂಕು ಕವಿದಿದ್ದ ವೃಂದಾವನದಲ್ಲಂತೂ ಭಕ್ತರೆಲ್ಲ ಗೆಲುವಾಗಿದ್ದು ಕೃತಜ್ಞರಾಗಿದ್ದರು. ಪ್ರಚಾರದ ಬಗೆಗೆ ಅವರೆಲ್ಲ ತುಂಬಾ ಉತ್ಸಾಹದಿಂದ ಮಾತನಾಡುತ್ತಿದ್ದರು. ತಮ್ಮ ಶಿಷ್ಯರಿಗೆ ಸೂಚನೆ ಕೊಡುವುದಕ್ಕಾಗಿಯೇ ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಮಾಡುತ್ತಿದ್ದಾರೆ ಎಂಬುದನ್ನು ವೃಂದಾವನದ ಎಲ್ಲ ಭಕ್ತರು ಒಪ್ಪಿಕೊಂಡರು. ಸಾಯುವುದಕ್ಕೆ ಹೇಗೆ ಸಿದ್ಧರಾಗಬೇಕು ಎಂಬುದನ್ನು ಶ್ರೀಲ ಪ್ರಭುಪಾದರು ಹೇಗೆ ಬೋಧಿಸುತ್ತಿದ್ದರು ಎಂಬ ಬಗೆಗೆ ಹಿಂದೆ ಸಂವಾದ ನಡೆಯುತ್ತಿದ್ದರೆ, ಈಗ ಪ್ರೀತಿಯಿಂದ ಹೇಗೆ ಬದುಕಬೇಕು ಎಂಬ ಬಗೆಗೆ ಅವರು ಹೇಗೆ ಬೋಧಿಸುತ್ತಿದ್ದಾರೆ ಎಂಬ ಜಾಗೃತಿ ಅವರಲ್ಲಿ ಹೆಚ್ಚಾಗಿ ಮೂಡಿತ್ತು. ಭಕ್ತರ ಮೇಲೆ ತಮ್ಮ ಪ್ರೀತಿಯನ್ನು ಹೆಚ್ಚಿಸುವುದರ ಮೂಲಕ ಶ್ರೀಲ ಪ್ರಭುಪಾದರು ಈ ಕೆಲಸ ಮಾಡುತ್ತಿದ್ದರು. ಶ್ರೀಲ ಪ್ರಭುಪಾದರು ತಾವು ಮಾಡಿದುದೆಲ್ಲದರ ಉದ್ದೇಶ ಏನೆಂಬುದನ್ನು ಈಗಿನ ಅಂತಿಮ ಸೂಚನೆಯಲ್ಲಿ ನೀಡುತ್ತಿದ್ದಾರೆ ಎಂದು ಕೆಲವರು ಭಕ್ತರಿಗೆ ಭಾಸವಾಯಿತು. ಕೃಷ್ಣ ಪ್ರಜ್ಞೆಯ ತಳಹದಿ ಎಂದರೆ ಪ್ರೇಮ. ಶ್ರೀಲ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ಪ್ರೇಮ ಪುಮಾರ್ಥೋ ಮಹಾನ್, ಬದುಕಿನ ಅಂತಿಮ ಗುರಿ ಎಂದರೆ ಕೃಷ್ಣ ಪ್ರೇಮ ಎಂದು ಬರೆದಿದ್ದರು. ಭಕ್ತನು ಶುದ್ಧವಾದ ನಿಷ್ಕಲ್ಮಶವಾದ ಕೃಷ್ಣ ಪ್ರೇಮವನ್ನು ಬಳಸಿಕೊಂಡಾಗ ಮಾತ್ರ ಆಧ್ಯಾತ್ಮ ಜಗತ್ತಿಗೆ ಪ್ರವೇಶವನ್ನು ಪಡೆಯಬಲ್ಲ. ಎಲ್ಲಾ ಭಕ್ತರನ್ನು ಉನ್ನತ ಸ್ತರದ ಶುದ್ಧ ಪ್ರೇಮಲೋಕಕ್ಕೆ ತರುವುದಕ್ಕಾಗಿಯೇ ಶ್ರೀಲ ಪ್ರಭುಪಾದರು ಈ ಭೌತಿಕ ಜಗತ್ತಿನಲ್ಲಿ ಉಳಿದು ವೃಂದಾವನದಲ್ಲಿ ಆಪ್ತವಾಗಿ ಸೇವಿಸಲು ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಕೆಲವರು ಭಕ್ತರು ಹೇಳಿದರು.
ಆದರೆ ಉಳಿದ ಭಕ್ತರು ಮಾತ್ರ ಶ್ರೀಲ ಪ್ರಭುಪಾದರ ಚಟುವಟಿಕೆಗಳು ತಮ್ಮ ಗ್ರಹಿಕೆ ಮೀರಿ ಗಂಭೀರ ಸ್ವರೂಪದವುಗಳೆಂದು ಆದರೆ ಉಳಿದ ಭಕ್ತರು ಮಾತ್ರ ಶ್ರೀಲ ಪ್ರಭುಪಾದರುಗಳು ಚಟುವಟಿಕೆಗಳು ತಮ್ಮ ಗ್ರಹಿಕೆಗೆ ಮೀರಿದ ಗಂಭೀರ ಸ್ವರೂಪದವುಗಳೆಂದು ಭಾವಿಸಿ ಅವರ ಲೀಲೆಗಳು ಅಚಿಂತ್ಯ ಎಂದು ಸ್ವೀಕರಿಸಿದರು. ಆದರೆ ತಮ್ಮ ಭಕ್ತರ ಪ್ರೇಮಾರ್ಥ ಸ್ವರಗಳಿಗೆ ನಿಜವಾದ ಪ್ರೀತಿ ಎಂದರೆ ಇದೆ ಎಂದು ಶ್ರೀಲ ಪ್ರಭುಪಾದರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದರು ಎಂಬ ಸಂಗತಿಯಾದರೂ ಪ್ರತ್ಯಕ್ಷವಾಗಿ ಅಥವಾ ವರದಿಗಳ ಮೂಲಕ ಭಕ್ತರ ಅರಿವಿಗೆ ಬಂದಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಇಲ್ಲಿ ನಾರಾಯಣ ಮಹಾರಾಜರು ಶ್ರೀರೂಪ ಮಂಜರಿ ಪದವನ್ನು ಹಾಡುವಂತೆ ತಮ್ಮ ಸಹಾಯಕ ಶೇಷಸಾಯಿ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಅಲುಗಾಡದೆ ಅಲ್ಲೇ ಕುಳಿತುಕೊಂಡಿದ್ರು, ಮಲಗಿದ್ರು. ಅವರ ಭಕ್ತರು ಮೌನವಾಗಿ ಕೇಳ್ತಾ ಇದ್ರು. ಶೇಷಸಾಯಿ ಬ್ರಹ್ಮಚಾರಿ ಈ ಹಾಡನ್ನು ಹಾಡುತ್ತಾ ತುಂಬಾ ಮಧುರವಾಗಿ ಹಾಡ್ತಾರೆ. ಅದಾದ ಮೇಲೆ ನಾರಾಯಣ ಮಹಾರಾಜರು ಜಯ ಗುರುದೇವ ಜಯ ಪ್ರಭುಪಾದ ಎಂಬ ಆ ಪಲ್ಲವಿಯೊಂದಿಗೆ ಭಜನೆಯನ್ನು ಹಾಡ್ತಾರೆ. ಸ್ವಲ್ಪ ಸಮಯದ ನಂತರ ನಾರಾಯಣ ಮಹಾರಾಜರು ಮತ್ತೆ ಮಾತನಾಡ್ತಾರೆ. ಈ ಬಾರಿ ಶ್ರೀಲ ಪ್ರಭುಪಾದರ ಶಿಷ್ಯರ ವಿಷಯವಾಗಿ ಅವರು ಮಾತನಾಡಿದ್ರು. ಸ್ವಾರ್ಥ ಲಾಲಸೆಗೆ ಬಲಿಯಾಗಬೇಡಿ ಎಂದು ಅವರಿಗೆಲ್ಲ ಹೇಳ್ಬೇಕು ಎಂದ್ರು. ಏಕೆಂದ್ರೆ ಅವರು ನಿಮ್ಮ ಉದ್ದೇಶವನ್ನು ಜಯಪ್ರದಗೊಳಿಸಬೇಕಾಗಿದೆ ಎಂದು ಹೇಳಿದ್ರು. ಶ್ರೀಲ ಪ್ರಭುಪಾದರು ಇನ್ನಷ್ಟು ಹತ್ತಿರ ಬಂದು ಕುಳಿತ ಶಿಷ್ಯ ಸಮುದಾಯವನ್ನು ನೋಡುತ್ತಾ ನಿಧಾನವಾಗಿ ತಲೆಯನ್ನು ಒಳೆದರು. ಆ ನಂತರ ನಿಧಾನವಾಗಿ ಎಲ್ಲರನ್ನು ಎಚ್ಚರಿಸುವಂತೆ ಕೈಯನ್ನು ಎತ್ತಿ ಹೇಳಿದ್ರು, ನಿಮ್ಮಲ್ಲೇ ಹೊಡೆದಾಡಿಕೊಳ್ಬೇಡಿ. ನನ್ನ ಗ್ರಂಥಗಳಲ್ಲಿ ನಿರ್ದೇಶನಗಳನ್ನು ನೀಡಿದ್ದೇನೆ. ಆ ನಂತರ ಅವರು ಕೈಯನ್ನು ಕೆಳಗಿಳಿಸ್ತಾರೆ. ಅಷ್ಟು ಹೇಳಿ ಅವರು ಕೈಯನ್ನು ಕೆಳಗಿಳಿಸ್ತಾರೆ. ಪ್ರಭುಪಾದರ ದೈವ ಸೋದರ ಇಂದುಪತಿ ಅವರ ಕೋಣೆಗೆ ಬಂದ್ರು. ಶ್ರೀಲ ಪ್ರಭುಪಾದರು ಅವರ ಶುಭಕಾಮನೆಯ ಮಾತನ್ನು ಆಲಿಸಿ ತಾವು ಹಿಂದೆ ಮಾಡಿಕೊಂಡಿದ್ದ ಪ್ರಾರ್ಥನೆಯನ್ನು ಪುನರುಚ್ಚರಿಸ್ತಾರೆ. ಮೊದಲಿಗೆ ದಯವಿಟ್ಟು ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸಿ, ಯಾರ ಮನಸ್ಸು ನೋಯಿಸುವುದು ನನಗೆ ಇಚ್ಛೆ ಇಲ್ಲ. ಆದರೆ ಪ್ರಚಾರ ಕಾರ್ಯದಲ್ಲಿ ಕೆಲವು ವೇಳೆ ಕೆಲವರಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಬೇಕಾಗಿ ಬರ್ತದೆ. ನೀವು ದಯವಿಟ್ಟು ಕ್ಷಮಿಸುವಿರಾ ಅಂತ ಕೇಳ್ತಾರೆ. ಖಂಡಿತ ಶ್ರಮಿಸಿದ್ದೇವೆ ಅಂತ ಹೇಳಿ ಇಂದುಪತಿ ಹೇಳ್ತಾರೆ. ಮಹಾರಾಜ, ನೀವು ಯಾವ ಅಪರಾಧವನ್ನು ಮಾಡಿಲ್ಲ, ನೀವು ಯಾವುದೇ ತಪ್ಪು ಮಾಡಿದಿರಿ ಎಂದು ನಾವು ಎಂದೂ ಭಾವಿಸಿಲ್ಲ. ಈಗ ನೀವೇ ನಮ್ಮನ್ನು ಆಶೀರ್ವದಿಸಿ, ನಮ್ಗೆ ಅದು ಅಗತ್ಯ. ನೀವು ಎಂದೂ ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಕ್ರಿಯೆಯಿಂದ ಯಾರಾದ್ರೂ ನೋವಾಗಿದ್ದೀರಿ ಎಂದುಕೊಂಡ್ರೆ ಅದು ಅವರದೇ ತಪ್ಪು ಅಷ್ಟೇ ಎಂದ್ರು ನಾರಾಯಣ ಮಹಾರಾಜರು. ಅನಂತರ ನಾರಾಯಣ ಮಹಾರಾಜರು ಶ್ರೀಲ ಪ್ರಭುಪಾದರ ಬಲಗೈಯನ್ನು ಮೃದುವಾಗಿ ತೆಗೆದುಕೊಳ್ತಾರೆ. ನಾಡಿಯನ್ನು ಪರೀಕ್ಷಿಸ್ತಾರೆ. ಒಂದೆರಡು ಕ್ಷಣಗಳ ಮೇಲೆ ನಾಡಿ ಸರಿಯಾಗಿದೆ, ನಿಮ್ಮ ಪ್ರಜ್ಞೆ ಪರಿಶುದ್ಧವಾಗಿದೆ, ಶ್ರೀ ಹರಿಯ ಇಚ್ಛೆಯಂತೆ ನೀವು ಕೊನೆಯುಸಿರು ಎಳೆಯಬೇಕಾಗಿ ಬಂದ್ರೆ ನೀವು ಪರಿಶುದ್ಧರಾಗಿ ಹೋಗ್ತೀರಿ ಎಂದು ಹೇಳಿ ಮತ್ತೆ ಬರುವ ಆಶ್ವಾಸನೆಯನ್ನು ಕೊಟ್ಟು ಹೋಗಲು ಒಪ್ಪಿಗೆ ಕೇಳಿದ್ರು. ಅವರು ಇಂದುಪತಿ ಮತ್ತು ಆ ತಂಡವು ಹೊರಗೆ ಹೊರಟಿತು. ಪ್ರಭುಪಾದರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡಬಾರದೆಂದುಕೊಂಡು ಯಾವುದೇ ಸಂಭಾಷಣೆಯಲ್ಲಿ ತೊಡಗದೆ ಭಕ್ತರೆಲ್ಲ ಹಿಂದಕ್ಕೆ ಸರಿದು ಮೌನವಾಗಿ ಕುಳಿತರು. ಅವರಿಗೆ ನಾರಾಯಣ ಮಹಾರಾಜರ ಮಾತುಗಳು ಎಲ್ಲ ತುಂಬಾ ಹಿಡಿಸ್ತದೆ. ಆದ್ರೆ ಅವು ಅಂತಿಮವಾಗಿ ವಿದಾಯದ ಮಾತುಗಳಾಗಿದ್ದವು. ನಿರಾಸೆಯ ಮೋಡಗಳು ಕವಿಯುವುದಕ್ಕೆ ಮೊದಲೇ ಅವರು ಮೃದುರದಲ್ಲಿ ಸಂಕೀರ್ತನವನ್ನು ಆರಂಭಿಸಿದರು. ಶ್ರೀಲ ಪ್ರಭುಪಾದರು ನೀರು ಆಹಾರಗಳ ನಿರಾಕರಣೆಯನ್ನು ಮುಂದುವರಿಸುತ್ತಿದ್ದಾಗ ಅಕ್ಟೋಬರ್ ತಿಂಗಳ 1 ಬೆಳಿಗ್ಗೆ ಉಪೇಂದ್ರರು ಮುಗ್ಧವಾಗಿ ಆದರೂ ಗೊಂದಲಕಾರಿಯಾದ ಒಂದು ಪ್ರಶ್ನೆ ಕೇಳ್ತಾರೆ. ಪಾನೀಯವನ್ನು ಏಕೆ ನಿರಾಕರಿಸ್ತೀರಿ ಅಂತೇಳಿ. ಆಗ ಶ್ರೀಲ ಪ್ರಭುಪಾದರು ಉತ್ತರ ಕೊಡ್ತಾರೆ, ನಾನು ಕುಡಿಯದಿದ್ರೆ ಏನೀಗ, ನನಗೇನು ಮುಜುಗರವಾಗ್ತಿಲ್ಲ. ಶ್ರೀಲ ಪ್ರಭುಪಾದರು ಪಾನೀಯವನ್ನು ತೆಗೆದುಕೊಳ್ಳದಿದ್ರೆ ದೇಹವನ್ನಾಗ್ತದೆ ಎಂದು ಉಪೇಂದ್ರರು ಹೇಳ್ತಾರೆ. ಪ್ರಭುಪಾದರು ಮೌನ ತಾಳ್ತಾರೆ. ಉಪೇಂದ್ರರು ಕೋಣೆಯನ್ನು ಬಿಟ್ಟು ಹೊರಟು. ನೀರಾದ್ರೂ ಕುಡಿಯಬಾರದೆ ಅಂತ ಅಭಿರಾಮರ ಪ್ರಶ್ನೆ. ಶ್ರೀಲ ಪ್ರಭುಪಾದರು 1 ನಿಮಿಷ ಯೋಚಿಸಿ ಹೇಳಿದ್ರು, ನೀವೇ ಚರ್ಚಿಸಿ, ನಾನು ಏನು ಮಾಡಬೇಕೆಂದನ್ನು ಹೇಳಿ.
ಚರ್ಚೆ. ನೀರು ಕುಡಿಯುವುದರ ಪ್ರಯೋಜನಕ್ಕಿಂತ ಹೆಚ್ಚಿನದನ್ನು ಕುರಿತು ಅವರು ಹೇಳುತ್ತಿರುವಂತೆ ಕಂಡಿತು. ನೀವು ಸುಧಾರಿಸುವ ಬಗೆಗೆ ಚರ್ಚೆಯೇ ಅಂತ ಹೇಳಿ ಅಭಿಪ್ರಾಯರು ಕೇಳ್ತಾರೆ. ಅದು ಬೇಕಾಗಿಲ್ಲ ಎಂದರು ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದ್ರೆ ಗುಣ ಹೊಂದುವುದು ನಿಮ್ಗೆ ಇಷ್ಟ ಇಲ್ಲವೇ ಅಂತ ಕೇಳ್ತಾರೆ. ಹೌದು ಎಂದರು ಶ್ರೀಲ ಪ್ರಭುಪಾದರು. ಆಮೇಲೆ ಅಭಿರಾಮರು ಹೊರಗಿನ ಕೋಣೆಗೆ ಹೋಗಿ, ಅಂದ್ರೆ ಕಾರ್ಯದರ್ಶಿಯ ಸ್ವಾಗತ ಕೊಠಡಿಗೆ ಹೋಗ್ತಾರೆ. ಅಲ್ಲಿ ಕೆಲವರು GBC ಸದಸ್ಯರೆಲ್ಲ ಕುಳಿತಿದ್ರು. ತಾವು ಗುಣ ಹೊಂದುವ ಬಗೆಗೆ ಚರ್ಚೆ ನಡೆಸಬೇಕೆಂದು ಶ್ರೀಲ ಪ್ರಭುಪಾದರ ಇಚ್ಛೆ ಆಗಿದೆ, ಈಗಷ್ಟೇ ಅವರು ಹೇಳಿದ್ರು ಎಂಬುದನ್ನು ಅಭಿರಾಮರು ಶ್ರದ್ಧೆಯಿಂದ ಸಭೆಗೆ ವಿವರಿಸಿದ್ರು. ಆದ್ರೆ ಅಭಿರಾಮರ ಮಾತು ಅವರಿಗೆಲ್ಲ ಸುದ್ದಿ ಎನಿಸಿದಂತೆ ಕಾಣಲಿಲ್ಲ. ಅವರು ಬದುಕಿ ಉಳಿಯುವುದಕ್ಕೆ ಪ್ರಭುಪಾದರು ಯಾವ ಪ್ರಯತ್ನವನ್ನು ಮಾಡುತ್ತಿಲ್ಲ ಎಂದು ಎಲ್ಲಾ ಭಕ್ತರಿಗೂ ಮೊದಲೇ ತಿಳಿದಿತ್ತು. ಅವರೆಲ್ಲ ಅದಕ್ಕೆ ಹೊಂದಿಕೊಂಡು ಕೂಡ ಇದ್ರು. ಶ್ರೀಲ ಪ್ರಭುಪಾದರು ಈಗ ಶಾಂತ ಮರಣವನ್ನು ಹೊಂದಲು ಬಯಸಿದ್ದಾರೆ. ಅವರನ್ನು ಪಾನೀಯ ಸ್ವೀಕರಿಸುವಂತೆ ಮಾಡಲು ತುಂಬಾ ಪ್ರಯತ್ನಿಸ್ತಿದ್ರು. ಆದ್ರೂ ಶ್ರೀಲ ಪ್ರಭುಪಾದರು ಕಾಲ ಬರುವವರೆಗೆ ನಿರಾಹಾರಿಗಳಾಗುವ ಸಂಕಲ್ಪವನ್ನು ಅವರು ಮಾಡಿದ್ರು. ತಮ್ಗೆಲ್ಲ ಒಪ್ಪಿಗೆ ಇರಲಿ ಬಿಡ್ಲಿ ಇದಂತೂ ಖಚಿತ. ಆದ್ದರಿಂದಲೇ ಅಭಿರಾಮರ ಮಾತು ಯಾವ ಚರ್ಚೆಯನ್ನು ಉದ್ದೀಪಿಸಲಿಲ್ಲ. ಮಧ್ಯಾಹ್ನ ಪ್ರಭುಪಾದರು ತಮಾಲ ಕೃಷ್ಣರಿಗೆ ಹೇಳಿ ಕಳಿಸ್ತಾರೆ. ಕರೆ ಬಂದಾಗ ತಮಾಲ ಕೃಷ್ಣರು ಊಟ ಮಾಡ್ತಾ ಇದ್ರು. ಕೂಡಲೇ ತಮಾಲ ಕೃಷ್ಣರು ಇತರ GBC ಸದಸ್ಯರೊಂದಿಗೆ ಕೋಣೆಗೆ ಬರ್ತಾರೆ. ಪ್ರಭುಪಾದರ ಮಾತು ಕೇಳಿಸಿಕೊಳ್ಳಲು ಅವರೆಲ್ಲ ತುಂಬಾ ಹತ್ತಿರ ಬಂದ್ರು. ನಾನು ಬದುಕಬೇಕಾದ್ರೆ ಏನಾದ್ರೂ ತೆಗೆದುಕೊಳ್ಳಬೇಕಾಗ್ತದೆ ಎಂದ್ರು. ಶ್ರೀಲ ಪ್ರಭುಪಾದರ ಮಾತು ನಿಧಾನವಾಗಿ ಕಷ್ಟದಿಂದ ಅದು ಹೊರಹೊಮ್ಮುತ್ತಿತ್ತು. ಏನೂ ಆಹಾರ ಸ್ವೀಕರಿಸದೆ ಬದುಕಲು ಸಾಧ್ಯವಿಲ್ಲ. ಆದ್ರೆ ನಾನು ಬದುಕುವುದು ಎಂದ್ರೆ ಅನೇಕ ಬಗೆಯ ಅನಾನುಕೂಲಗಳಿವೆ. ಆದ್ರಿಂದ ಶಾಂತವಾಗಿ ನನ್ನನ್ನು ಸಾಯಲು ನಾನು ಬಯಸ್ತೇನೆ. ಅವರ ದನಿ ಕ್ಷೀಣವಾಗ್ತಿತ್ತು. ಎಲ್ಲರೂ ಚಕಿತರಾದ್ರು. ಕಣ್ಣು ಮುಚ್ಚಿಕೊಂಡು ಮಲಗಿದ ಅವರನ್ನೇ ಎಲ್ಲರೂ ಶೂನ್ಯವಾದ ದೃಷ್ಟಿಯಿಂದ ನೋಡ್ತಿದ್ರು. ಪ್ರಭುಪಾದರು ಆಗಾಗ ಎಂಬ ಶಬ್ದ ಹೊರಡಿಸ್ತಿದ್ರು. ಸ್ವಲ್ಪ ಕಾಲ ಹೀಗೆಯೇ ಕಳೆದ ಬಳಿಕ ತಮಾಲ ಕೃಷ್ಣರು ಕೀರ್ತನೆಯನ್ನು ಮುಂದುವರಿಸೋಣವೇ ಎಂದು ಕೇಳಲು ಶ್ರಮ ಪಟ್ರು. ಆ ವೇಳೆಗೆ ಊಟ ಮುಗಿಸಿಕೊಂಡು ಅನೇಕ ಭಕ್ತರು ಕೋಣೆಗೆ ಬಂದಿದ್ರು. ಎಲ್ಲ ನಿಧಾನವಾಗಿ ಕೀರ್ತನೆಯನ್ನು ಆರಂಭಿಸಿದ್ರು. ತಮಾಲ ಕೃಷ್ಣರು ಮುಂದೆ ಬಾಗಿ ಶ್ರೀಲ ಪ್ರಭುಪಾದರ ಇಂದಿನ ಸಂಸಾರದವರಿಗೆ ಜೀವನ ಭತ್ಯೆ ನೀಡುವ ಬಗ್ಗೆ ಭರವಸೆ ಕೊಟ್ರು. ಪ್ರಭುಪಾದರು ಸಮ್ಮತಿಸಿದ್ರು. ಅದಕ್ಕೆ ನಿಮ್ಗೆ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ಸಮಾಧಾನವಾಗುವಂತೆ ನೋಡಿಕೊಳ್ತೇನೆ, ಅವರಿಗೆ ಯಾವ ರೀತಿಯಲ್ಲೂ ಕಸಿವಿಸಿ ಆಗೋದಿಲ್ಲ ಅಂತ ಶ್ರೀಲ ಪ್ರಭುಪಾದ್ರೆ ನೀವು ಅವರೆಲ್ಲರಿಗೂ ಕೂಡ ಅನುಕೂಲವನ್ನು ಒದಗಿಸಿದ್ದೀರಾ ಎಂದು ತಮಾಲ ಕೃಷ್ಣರು ಹೇಳಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ತಮ್ಮ ತಲೆಯ ಬಳಿ ಮೌನವಾಗಿ ಅಳ್ತಿದ್ದ ಅರಿಸೌರಿಗಳ ಕಡೆಗೆ ಶ್ರೀಲ ಪ್ರಭುಪಾದರು ಗಮನ ಹರಿಸ್ತಾರೆ. ಅವರು ಸ್ವಲ್ಪ ದೃಢವಾದ ಧ್ವನಿಯಲ್ಲಿ ಕೇಳ್ತಾರೆ, ನಾನು ಬದುಕಬೇಕು ಅಂತ ಹೇಳಿ ನೀವೆಲ್ಲ ಯಾಕೆ ಬಯಸ್ತೀರಾ? ಅರಿಸೌರಿಗಳಿಗೂ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ಜೀವ ತೊರೆಯಬೇಕೆಂದು ಶ್ರೀಲ ಪ್ರಭುಪಾದರು ಈಗಾಗಲೇ ನಿಶ್ಚಯಿಸಿರುವುದರಿಂದ ನಮ್ಮೊಂದಿಗೆ ಇರಿ ಎಂದು ಕೇಳಿಕೊಳ್ಳುವುದು ಅಪಚಾರವಾದೀತು ಎಂದು ಅವರು ಭಾವಿಸ್ತಾರೆ. ಈಗ ಅರಿಸೌರಿಗಳಿಗೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲಿಕ್ಕೆ ಕೂಡ ಆಗ್ತಾ ಇಲ್ಲ. ಇಷ್ಟಾದ್ರೂ ನೀವು ಬದುಕಲು ಹೋರಾಡಿ ಎಂದು ಹೇಳುವಂತೂ ಅವರಿಗೆ ಇಷ್ಟವಿರಲಿಲ್ಲ. ಪ್ರಭುಪಾದರು ಜೀವ ಬಿಡುವುದು ಅರಿಸವರಿಗಾಗ್ಲಿ ಅಥವಾ ಎಲ್ಲಾ GBC ಸದಸ್ಯರಿಗಾಗ್ಲಿ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಆದ್ರೆ ಶ್ರೀಲ ಪ್ರಭುಪಾದರು ಅರಿಸವರಿಗಳಿಗೆ ಹೇಳಿದ ಕೊನೆಯ ಮಾತನ್ನು ತಮಾಲ ಕೃಷ್ಣ ಕೇಳಿಸಿಕೊಂಡಿರ್ಲಿಲ್ಲ. ಅವರು ಮುಂದೆ ಬಾಗಿ ಅರ್ಧ ಪ್ರಶ್ನಾರ್ಥಕವಾಗಿ ಏನ್ ಕೇಳ್ತಾರೆ, ಅವರೆಲ್ಲ ನೀವು ಉಳಿಯುವುದನ್ನು ಬಯಸಿದ್ದಾರೆ ಅಂತ ಹೇಳ್ತಾರೆ. ನಾನು ಸಾಯ ಬಯಸಿದ್ರೆ ಇದು ನನ್ಗೆ ತುಂಬಾ ನೆಮ್ಮದಿಯ ಸಾವು, ನೀವು ಕೀರ್ತನೆ ಮುಂದುವರಿಸಿ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕೀರ್ತನೆ ಮುಂದುವರಿತದೆ. ತಮಾಲ ಕೃಷ್ಣರು ಹೊರಹೋಗ್ಲು ಅಪ್ಪನೆ ಕೇಳ್ತಾರೆ. ಏಕೆಂದ್ರೆ ಪ್ರಭುಪಾದರು ಕೇಳಿದಾಗ ಚರ್ಚೆ ನಡೆಸಲು ಎಂದು ಉತ್ತರವಿತ್ತರು. ಚರ್ಚೆ ಶ್ರೀಲ ಪ್ರಭುಪಾದರು ಅಂತ ಹೇಳ್ತಾರೆ. ಚರ್ಚೆಯ ಅಂತೇಳಿ ಶ್ರೀಲ ಪ್ರಭುಪಾದರು ಎಂದ್ರು. ಅವರೆಲ್ಲ ನಾನು ಬದುಕಬೇಕೆಂದು ಬಯಸ್ತಾರೆ, ನನಗೂ ನೆಮ್ಮದಿಯಿಂದ ಸಾಯುವ ಬಯಕೆ, ನಾನೇನು ಪವಾಡ ಮಾಡಲಾರೆ, ನಾನು ಉಳಿಯಬೇಕಾದ್ರೆ ಭೌತಿಕ ದೇಹವನ್ನು ನಾನು ಪೋಷಿಸಬೇಕು, ಅದರ ಆಹಾರ ತೆಗೆದುಕೊಳ್ಳದಿದ್ರೆ ಈ ದೇಹ ಉಳಿಯುವುದು ತಾನೇ ಹೇಗೆ? ಅದು ಉಗ್ರ ಅಭಿಮಾನವಾಗ್ತದೆ ಅಂತ ಹೇಳ್ತಾರೆ. ಎಲ್ಲವೂ ಕೃಷ್ಣನ ಕೈಯಲ್ಲಿದೆ ಎಂದ್ರು ತಮಾಲ ಕೃಷ್ಣ. ಶ್ರೀಲ ಪ್ರಭುಪಾದರು ಮುಚ್ಚಿದ ಕಣ್ಣನ್ನು ತಟಕ್ಕನೆ ತೆರೆದು ಹೇಳಿದ್ರು, ನಿನ್ನ ಇಷ್ಟ ಬಂದ ಹಾಗೆ ಮಾಡು ಎಂದು ಕೃಷ್ಣ ಬಯಸಿದ್ದಾನೆ. ಈಗ ಎಲ್ಲಾ ನನಗೆ ಸೇರಿದು. ಕೃಷ್ಣ ನನಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಈ ಮಾತುಗಳು ತುಂಬಾ ಚಕಿತಗೊಳಿಸುವಂತಹ ವಿಭಿನ್ನವಾದ ಮಾತುಗಳು ಅಂತ ಹೇಳಿ ಶಿಷ್ಯರು ಭಾವಿಸ್ತಾರೆ. ಬ್ರಹ್ಮಾನಂದರು ವಿಶ್ವಾಸಕ್ಕೆ ಕಟ್ಟು ಬಿದ್ದವನ ಮನೋಭಾವದಿಂದ ಹೇಳ್ತಾರೆ, ಶ್ರೀಲ ಪ್ರಭುಪಾದ್ರೆ ನೀವು ಬದುಕಿರುವುದು ಸಾಯುವುದು ಅಷ್ಟೊಂದು ಮುಖ್ಯವಲ್ಲ, ನೀವು ಸದಾ ಕೃಷ್ಣನ ಜೊತೆ ಇರ್ತೀರಿ, ನಾವು ಸದಾ ನಿಮ್ಮೊಂದಿಗೆ ಇರ್ತೇವೆ, ಏಕೆಂದ್ರೆ ನಾವು ನಿಮ್ಮ ಸೂಚನೆಗಳನ್ನು ಅನುಸರಿಸ್ತೇವೆ.
ನಾನು ಬದುಕಲಿ ಬಿಡ್ಲಿ, ನಾನು ಸದಾ ಕೃಷ್ಣನ ಸೇವಕ, ಆದ್ರಿಂದ ಈ ಚಳವಳಿ ನಿರಂತಕವಾಗಿ ಸಾಗ್ತದೆ ಎಂದು ಬ್ರಹ್ಮಾನಂದರು ನಂಬಿಕೆ ಕೊಟ್ರೆ ನಿರಂಬಳವಾಗಿ ಸಾಯ್ತೇನೆ ಅಂತ ಶೀಲ ಪ್ರಭುಪಾದರು ಹೇಳ್ತಾರೆ. ತುಂಬಾ ಹತ್ತಿರದಲ್ಲಿದ್ದ ಭಕ್ತರು ಈ ಶೀನ ದನಿಯ ಮಾತನ್ನು ಪೆಚ್ಚಾಗಿ ನೋಡ್ತಾರೆ, ಕೇಳಿಸ್ಕೊಳ್ತಾರೆ. ಕೆಲ ನಿಮಿಷ ಭಾರವಾದ ಮೌನದ ನಂತರ ಮತ್ತೆ ಕೀರ್ತನೆ ಮುಂದುವರಿಯುತ್ತದೆ. ಪ್ರಭುಪಾದರು ವಿಶ್ರಾಂತಿ ಪಡೆಯುತ್ತಿದ್ದಂತೆ ಕಂಡಿತು. ಕೆಲವೇ ನಿಮಿಷಗಳಲ್ಲಿ ಲಭ್ಯವಿದ್ದ ಎಲ್ಲಾ ಜಿಪಿಸಿ ಸದಸ್ಯರುಗಳು, ಹಿರಿಯ ಸನ್ಯಾಸಿಗಳು ಹೊರಗಿನ ಕೋಣೆಯಲ್ಲಿ ಸಭೆ ಸೇರ್ತಾರೆ. ಶೀಲ ಪ್ರಭುಪಾದ ಗೈರು ಹಾಜರಿಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ಎಂದು ತಾವು ಹೇಳಿದ್ರಿಂದ ಶೀಲ ಪ್ರಭುಪಾದರು ತಾವು ಸಾಯುವುದಾಗಿ ಉತ್ತರಿಸಿದ್ದಕ್ಕೆ ಬ್ರಹ್ಮಾನಂದರಿಗೆ ತುಂಬಾ ಆಘಾತ ಆಗ್ತದೆ. ಕೃಷ್ಣನು ತಮಗೆ ಇಷ್ಟ ಬಂದಂತೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನಂತ ಶೀಲ ಪ್ರಭುಪಾದರ ಹೇಳಿಕೆಯಿಂದ ಭಕ್ತರೆಲ್ಲ ಚಕಿತರಾಗಿದ್ರು. ಈ ಮಾತುಗಳು ಈಗ ಸಿಡಿಲಿನಂತೆ ಅವರ ಮೇಲೆ ಎರಗಿದವು. ಕೃಷ್ಣ ನನಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂಬ ಈ ಮಾತುಗಳನ್ನಾಡಿ ಶೀಲ ಪ್ರಭುಪಾದರು ಎಲ್ಲಾ ಭಕ್ತರ ಮನಸ್ಸನ್ನು ಬೇರೆ ಕಡೆ ತಿರುಗುವಂತೆ ಮಾಡ್ತಾರೆ. ತಮ್ಮ ಸುಧಾರಿಕೆಯ ಬಗೆಗೆ ಚರ್ಚಿಸಬೇಕೆಂದು ಶೀಲ ಪ್ರಭುಪಾದರು ಇಚ್ಛೆ ಪಡ್ತಾರೆ. ಅಲ್ಲಿ ಈ ಮಾತನ್ನು ಅಭಿರಾಮರು ಜ್ಞಾಪಿಸ್ತಾರೆ. ಆಗ ಎಲ್ಲರೂ ಈ ಬಗ್ಗೆ ಚರ್ಚೆಯನ್ನು ಇಟ್ಟುಕೊಂಡ್ರು. ಪ್ರಭುಪಾದರ ಮನಸ್ಸು ತಟಕ್ಕನೆ ಬದಲಾದ ಬಗೆಗೆ ಅವರಿಗೆಲ್ಲ ಗೊಂದಲ, ಆಶ್ಚರ್ಯ. ಅತ್ಯಂತ ಹಿರಿಯ ಭಕ್ತ ಕೀರ್ತನಾನಂದ ಸ್ವಾಮಿ ತಮ್ಮ ನಿಶ್ಚಲವಾಗಿ ಬದ್ಧವಾಗಿ ಅವರು ಮಾತನಾಡ್ತಾರೆ. ಆಯ್ಕೆಯ ಸ್ವಾತಂತ್ರ್ಯವನ್ನು ಶ್ರೀಕೃಷ್ಣನು ಶ್ರೀಲ ಪ್ರಭುಪಾದರಿಗೆ ಕೊಟ್ಟಿದ್ದಾನೆ ಎಂದರೆ ನಮಗೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂದರ್ಥ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಈ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಬದುಕಿ ಉಳಿಯಿರಿ ಎಂದು ಶೀಲ ಪ್ರಭುಪಾದರನ್ನು ಕೇಳಿಕೊಳ್ಳೋಣ ಅಂತ ಹೇಳಿ ಒಬ್ಬೊಬ್ಬರಾಗಿ ಎಲ್ಲಾ ಭಕ್ತರು ಬದುಕಿ ಉಳಿಯುವಂತೆ ಶೀಲ ಪ್ರಭುಪಾದರನ್ನು ಕೋರುವ ತೀರ್ಮಾನವನ್ನು ಬೆಂಬಲಿಸಿ ಮಾತನಾಡ್ತಾರೆ. ನಿಜ, ಶೀಲ ಪ್ರಭುಪಾದರ ಈ ಭೌತಿಕ ಅನುಪಸ್ಥಿತಿಯಲ್ಲೂ ಕೃಷ್ಣ ಪ್ರಜ್ಞಾ ಚಳುವಳಿ ಖಂಡಿತ ಮುಂದುವರಿಯುತ್ತದೆ. ಆದ್ರೆ ಅದೇ ಮೊದಲಿನಂತೆ ಇರುವುದಿಲ್ಲ. ಹೌದು, ಅಲ್ಲದೆ ಪ್ರಭುಪಾದರು ಶ್ರೀಮದ್ ಭಾಗವತದ ಅನುವಾದವನ್ನು ಇನ್ನೂ ಮುಗಿಸಿಲ್ಲವಲ್ಲ ಅಂತ ಹೇಳಿ ಬ್ರಹ್ಮಾನಂದ ಹೇಳ್ತಾರೆ. ಆಗ ಮತ್ತೊಬ್ರು, ಹೌದು, ಕೊನೆ ಪಕ್ಷ 5-10 ವರ್ಷ ನಮ್ಮೊಂದಿಗೆ ಇರುವಂತೆ ಶೀಲ ಪ್ರಭುಪಾದರನ್ನು ನಾವು ಪ್ರಾರ್ಥಿಸಬೇಕು ಅಂತ ಹೇಳಿ. 5-10 ವರ್ಷ, 100 ವರ್ಷ ಇರಬೇಕೆಂದು ಕೇಳ್ಬೇಕು ಅಂತ ಹೇಳಿ. ಆದ್ರೆ ಹಾಗೆ ನಿರ್ಧರಿಸಿದ್ದಕ್ಕೆ ಎಲ್ಲಾ ಜಿಬಿಸಿ ಸದಸ್ಯರು ಇಲ್ಲಿ ಇಲ್ಲವಲ್ಲ, ಅಲ್ಲ ನಮ್ಮೊಂದಿಗೆ ಇರುವುದು ಬೇಡ ಎಂದು ಯಾವ ಜಿಬಿಸಿ ಸದಸ್ಯ ತಾನೇ ಹೇಳಿ ಎಲ್ಲರೂ ಒಪ್ಪಿದ್ರು. ಪ್ರಭುಪಾದ ತಮ್ಮೊಂದಿಗೆ ಉಳಿಯಲಿ ಎಂದು ಅವರು ಬಯಸಿದ್ರು. ತಮ್ಮ ಬಯಕೆಯನ್ನು ಅವರಿಗೆ ತೀರಿಸಬೇಕೆಂದು ನಿಶ್ಚಯಿಸಿದ್ರು. ಕೆಲ ದಿನಗಳಿಂದ ಇದ್ದ ವಾತಾವರಣ ಈಗ ಬದಲಾಗಿತ್ತು. ಅವರು ನಿರಾಸೆಯ ಮಡುವಿನಲ್ಲಿ ಇರಲಿಲ್ಲ. ಶೀಲ ಪ್ರಭುಪಾದರು ತಮ್ಮೊಂದಿಗೆ ಉಳಿದುಕೊಳ್ಳಲಿ ಎಂಬ ಬಗೆಯ ಸ್ಪಷ್ಟವಾಗಿ ಚಿಂತಿಸಿ ಉಲ್ಲಸಿತರಾದ್ರು. ಮತ್ತೆ ಅವರು ದೃಢಕಾಯರಾಗುವ ಆಶಾಭಾವನೆ ಇಲ್ಲ ಎಂದೇಕೆ ನಾವು ಚಿಂತಿಸಬೇಕು? ಕೀರ್ತನಾನಂದರು ಹೇಳ್ತಾರೆ. ಸತ್ತವರಿಗೆ ಜೀವದಾನ ಮಾಡುವುದು ಯೇಸು ಕ್ರಿಸ್ತನಿಗೆ ಸಾಧ್ಯ ಆಯಿತು, ಹಾಗಾದ್ರೆ ಸಾಮಾನ್ಯ ಯೋಗಿಗಳು ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ತಾವು ಶೀಲ ಪ್ರಭುಪಾದರು ಬಯಸಿದ್ರೆ ಖಂಡಿತ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಈಗ ಬ್ರಹ್ಮಾನಂದರು ಹೆಚ್ಚು ಶಕ್ತಿಯಿಂದ ಹೇಳಿದ್ರು, ಪ್ರಭುಪಾದರು ನಮ್ಗೆ ಬೇಕೇ ಬೇಕು ಎಂಬುದು ನಮ್ಗೆ ಹೊಳೆದಿರ್ಲಿಲ್ಲ. ನಮ್ಮ ಸರ್ವರ ಭಾವನೆ ಇದು. ಒಂದು ಕ್ಷಣ ಕೂಡ ಪ್ರಭುಪಾದರನ್ನು ಬಿಟ್ಟಿರುವ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಈಗ ಮಧ್ಯಾಹ್ನ ಸುಮಾರು 3:30 20 ಭಕ್ತರು ಶೀಲ ಪ್ರಭುಪಾದರ ಕೋಣೆಗೆ ಬಂದು ಹಾಸಿಗೆಯ ಸುತ್ತ ಮುತ್ತಿಕೊಳ್ತಾರೆ. ಶೀಲ ಪ್ರಭುಪಾದರು ಕಣ್ಣು ಮುಚ್ಚಿಯೇ ಮಲಗಿದ್ರು. ಅವರು ಅಲ್ಲಾಡುತ್ತಿರ್ಲಿಲ್ಲ. ಇಲ್ಲಿ ಭಕ್ತರು ಬಂದದ್ದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ತಮ್ಮ ವಕ್ತಾರನ್ನಾಗಿ ಸದಸ್ಯರು ಕೀರ್ತನಾನಂದ ಸ್ವಾಮಿಯನ್ನು ಆರಿಸಿದ್ರು. ಆ ಶೀಲ ಪ್ರಭುಪಾದರ ಹತ್ತಿರ ಮಾತನಾಡಲು ಕೀರ್ತನಾನಂದರು ಬಾಗಿದ್ರು. ಅವರ ತುಟಿ ಅದುರಲಾರಂಭಿಸಿತು. ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಳುತ್ತಾ ಕುಸಿದು ಬಿಟ್ರು. ಅವರು ಹಾಸಿಗೆಯ ಕಡೆ ಅವರ ತಲೆ ವಾಲಿತು. ಶೀಲ ಪ್ರಭುಪಾದರು ಕೈಯಾಡಿಸಿದರಾದ್ರೂ ಕೀರ್ತನಾನಂದರು ಸಿಗ್ಲಿಲ್ಲ. ಯಾರು ಅಂತ ಕೇಳ್ತಾರೆ ಪ್ರಭುಪಾದರು. ಅನೇಕ ವಾಣಿಗಳು ಮೊಳಗಿದವು ಕೀರ್ತನಾನಂದ ಅಂತೇಳಿ. ಶೀಲ ಪ್ರಭುಪಾದರು ಆಗ ಕೈ ಚಾಚಿ ಕೀರ್ತನಾನಂದರ ತಲೆಯನ್ನು ಸವರಲಾರಂಭಿಸಿದ್ರು. ಏನಾಗಬೇಕಾಗಿದೆ ಅಂತ ಕೇಳ್ತಾರೆ. ಕೀರ್ತನಾನಂದರೇ ಮಾತನಾಡ್ಲಿ ಎಂದು ಕಾಯ್ತಿರುವ ಯಾರಿಗೂ ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಕೀರ್ತನಾನಂದರನ್ನು ಸಮಾಧಾನ ಪಡಿಸಲು ಬ್ರಹ್ಮಾನಂದರು ಅವರ ಬೆನ್ನನ್ನು ತಡವುತ್ತಿದ್ರು. ಏನಾದ್ರೂ ಹೇಳಿ ಅಂತ ಹೇಳಿ ತಮಲಕೃಷ್ಣ ಅವರನ್ನು ಉರಿದುಂಬಿಸ್ತಿದ್ರು. ಇನ್ನೊಂದು ಕ್ಷಣ ಭಾವುಕರಾಗಿ ಕಳೆದ ಮೇಲೆ ಅಂತಿಮವಾಗಿ ಕೀರ್ತನಾನಂದರು ತಲೆ ಎತ್ತಿದ್ದಾರೆ. ಶೀಲ ಪ್ರಭುಪಾದರ ಕಡೆ ನೋಡ್ತಾ ಅವರು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣನು ನಿಮ್ಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರೆ ದಯವಿಟ್ಟು ನೀವು ಹೋಗ್ಬೇಡಿ, ನಮ್ಗೆ ನೀವು ಬೇಕು ಅಂತೇಳಿ. ಅಂದ್ರೆ ಇದು ನಿಮ್ಮೆಲ್ಲರ ಅಭಿಪ್ರಾಯವೇ ಅಂತ ಶೀಲ ಪ್ರಭುಪಾದರು ಕೇಳ್ತಾರೆ. ನೀವು ಚರ್ಚೆ ನಡೆಸಿದ್ದೀರಿ, ಎಲ್ಲಾ ಭಕ್ತರಿಗೂ ಅನ್ವಯಿಸುವ ಸೂಚನೆ ಕೊಡುವಂತೆ ಅವರು ಕೈಯನ್ನು ಮೇಲೆತ್ತಿ ಸುತ್ತಲೂ ಆಡಿಸಿದ್ರು.
ಬ್ರಹ್ಮಾನಂದ ಸ್ವಾಮಿ ತುಂಬಾ ಭಾವುಕತೆಯಿಂದ ಆದ್ರೆ ಖಚಿತವಾಗಿ ಹೇಳಿದ್ರು, ಶೀಲ ಪ್ರಭುಪಾದ್ರೆ, ನಾವೆಲ್ಲ ಸಭೆ ನಡೆಸಿದ್ದೇವೆ, ನೀವು ನಮ್ಮೊಂದಿಗೆ ಇದ್ದು ಈ ಚಳವಳಿಯ ನೇತಾರರಾಗ್ಬೇಕು, ಅಲ್ಲದೆ ಶ್ರೀಮದ್ ಭಾಗವತವನ್ನು ಸಂಪೂರ್ಣಗೊಳಿಸ್ಬೇಕು. ನೀವು ಕೊನೆ ಪಕ್ಷ 10 ವರ್ಷ ನಮ್ಮೊಂದಿಗೆ ಉಳಿಬೇಕು. ಇನ್ನು ನಿಮ್ಮ ಕೆಲಸ ಇನ್ನೂ ಕೂಡ ಅರ್ಧ ಆಗಿದೆ ಅಂತ ಹೇಳ್ತಾರೆ. ಶೀಲ ಪ್ರಭುಪಾದ್ರು ಅಲುಗಾಡದೆ ತುಂಬಾ ಎಚ್ಚರದಿಂದ ಇದನ್ನೆಲ್ಲ ಕೇಳ್ತಿದ್ರು. ಬ್ರಹ್ಮಾನಂದರು ಅರ್ಧ ಎಂದಾಗ ಗದರಿಕೊಂಡು ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅಂತ ಉದ್ಗಾರಿಸಿದ್ರು. ಈ ಪ್ರಸ್ತಾವನೆಯ ಬಗ್ಗೆ ಅವರು ಚಿಂತಿಸ್ತಿದ್ರು. ಅವರ ಕಣ್ಣು ಇನ್ನೂ ಮುಚ್ಚಿಕೊಂಡೇ ಇದ್ದವು. ತಮ್ಮ ಒಳಗಿನಿಂದಲೇ ಕೃಷ್ಣನ ಸಲಹೆ ಕೇಳುತ್ತಿದ್ದಂತೆ ಅವರು ಕಾಣ್ತಿದ್ರು. ಹಲವಾರು ಬಾರಿ ಅಂತ ಉದ್ಗಾರಿಸಿದ್ರು. ಶೀಲ ಪ್ರಭುಪಾದ್ರನ್ನೇ ತದೇಕ ದೃಷ್ಟಿಯಿಂದ ನೋಡುವುದೊಂದನ್ನು ಬಿಟ್ಟು ಬೇರೇನು ಮಾಡಲಾಗದ, ಮಾತನಾಡ್ಲಿಕ್ಕೆ ಚಿಂತಿಸ್ಲಿಕ್ಕೆ ಆಗದ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ತೂಗುಯಲೆಯಲ್ಲಿ ಇದ್ರು. ಆಮೇಲೆ ಇನ್ನೂ ಕಣ್ಣು ತೆರೆಯದ ಶೀಲ ಪ್ರಭುಪಾದ್ರು ಚಿನ್ನದ ಹಲ್ಲು ಕಾಣಿಸುವಂತೆ ಆಗಲಿ ಅಂತ ಹೇಳ್ತಾರೆ. ಶೀಲ ಹುಟ್ಟು ಸಾವುಗಳ ಬಗೆಗೆ ಅದು ಪ್ರಾಯಸ ತುಂಬಾ ಸಹಜ ಧ್ವನಿಯ ತೀರ್ಮಾನ. ಶೀಲ ಪ್ರಭುಪಾದರ ಸ್ವತಂತ್ರ ಸ್ಥಿತಿಯ ಅರಿವು ಭಕ್ತರಿಗಾಯಿತು. ತಮಗೆ ಇಷ್ಟವಿದ್ರೆ ಶೀಲ ಪ್ರಭುಪಾದರು ಉಳಿಯಬಲ್ಲರು, ಹೋಗಬಲ್ಲರು. ಶೀಲ ಪ್ರಭುಪಾದ ಸಾಯುವುದು ಅನಿವಾರ್ಯ. ಪ್ರಭುಪಾದರಿಂದ ಕೂಡ ಅದನ್ನು ವಿಲಂಬಿಸುವುದು ಸಾಧ್ಯವಿಲ್ಲ ಎಂದು ಚಿಂತಿಸುವ ಮಟ್ಟಿಗೆ ಅವರು ಶ್ರದ್ಧಾಹೀನರಾಗಿದ್ರು. ಈಗ ಒಂದು ಸರಳ ಆಕಲಿಕೆಯ ಮೂಲಕ ಆಗ್ಲಿ, ಒಂದು ಮಾತಿನ ಮೂಲಕ ಶೀಲ ಪ್ರಭುಪಾದರು ತಮ್ಮ ಅದ್ಭುತ ಅತೀಂದ್ರಿಯ ಶಕ್ತಿಯ ಸ್ವರೂಪವನ್ನು ಕಾಣಿಸ್ತಿದ್ದಾರೆ. ಬದುಕುವುದು ಅಥವಾ ಸಾಯುವುದು ಜಗತ್ತಿನಲ್ಲಿ ಅಷ್ಟೇನು ಮಹತ್ವದಲ್ಲ ಎಂದು ಆಕಲಿಕೆಯ ಮೂಲಕ ಧ್ವನಿಸುತ್ತಿದ್ದಾರೆ. ಶೀಲ ಪ್ರಭುಪಾದರು ಸಂಪೂರ್ಣ ಅತೀಂದ್ರಿಯವಾದುದನ್ನು, ಅನೂಹ್ಯವಾದುದನ್ನು, ಅನುಕರಣೀಯವಾದುದನ್ನು ಮಾಡುವ ಸಮಯಕ್ಕೆ ಕಾದಿರಿಸಿದ್ರು ಎಂಬ ಹಾಗೆ ಅವರು ಹರಿಕೇಶರು ಒಂದು ಸಣ್ಣ ನಗೆ ನಗ್ತಾರೆ. ನಕ್ಕು ಅವರು ಏನ್ ಹೇಳ್ತಾರೆ, ಜಯ ಪ್ರಭುಪಾದ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ತಾವು ಊಹೆಗೂ ಮೀರಿದವರು ಎಂಬುದನ್ನು ಪ್ರಭುಪಾದರು ಮತ್ತೆ ಕೂಡ ಸಾಧಿಸಿ ತೋರಿಸಿದ್ರು. ಏನು ಮಾಡ್ಬೇಕೆಂದು ಖಚಿತವಾಗಿ ತಿಳಿಯದ ಭಕ್ತರು ಕ್ಷೀಣವಾಗಿ ನಕ್ರು. ಅಳಬೇಕು, ನಗ್ಬೇಕು, ತಿಳಿಯದೆ ಪ್ರಭುಪಾದರು ಏನು ಮಾಡ್ತಾರೆ ಎಂಬುದು ತಿಳಿಯಲು ಅವರೆಲ್ಲ ಮತ್ತೆ ಮೌನವಾಗಿ ಬಿಡ್ತಾರೆ. ನನಗೆ ಕುಡಿಲಿಕ್ಕೆ ಏನಾದ್ರೂ ಕೊಡಿ ಅಂತ ಕೇಳ್ತಾರೆ ಪ್ರಭುಪಾದರು. ಆಗ ಭಕ್ತರೆಲ್ಲ ಪುನಃ ಜಯ ಪ್ರಭುಪಾದ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅವರು ತಮ್ಮೊಂದಿಗೆ ಇರ್ತಾರೆ ಅಂತ ಹೇಳಿ ಇಲ್ಲಿ ಖಚಿತವಾಯ್ತು. ಎಲ್ಲರಿಗೂ ತುಂಬಾ ಸಮಾಧಾನ. ಶೀಲ ಪ್ರಭುಪಾದ್ರಿಗೆ ಜಯವಾಗಲಿ ಅಂತ ಹೇಳಿ. ನಿಜವಾದ ಪ್ರೀತಿ ಎಂದ್ರೆ ಎಂದು ಪ್ರಭುಪಾದರು ಉತ್ತರಿಸಿದ್ರು. ವಾತಾವರಣವೇ ಬದಲಾಗಿ ಹೋಯಿತು. ಶೀಲ ಪ್ರಭುಪಾದರು ಬದಲಾಗಿದ್ರು. ಭಕ್ತರು ಅವರನ್ನು ಮೇಲಕ್ಕೆ ಎತ್ತಿದ್ರು. ಶೀಲ ಪ್ರಭುಪಾದರು ಒಂದು ಬರ್ತಿ ಲೋಟ ಆ ದ್ರಾಕ್ಷಿಯ ರಸ ಕುಡಿಯುವುದನ್ನು ಎಲ್ಲಾ ಭಕ್ತರು ನೋಡ್ತಿದ್ರು. ಈಗ ಕೆಲವು ದಿನಗಳಿಂದ ಒಂದೇ ಸಮನೆ ಮಾಡಿದಂತೆ ತಮ್ಮ ಸತ್ವವನ್ನು ಒಳಗೆಳೆದುಕೊಳ್ಳುತ್ತಿದ್ದುದಕ್ಕೆ ಬದಲಾಗಿ ಶೀಲ ಪ್ರಭುಪಾದರು ಮತ್ತೆ ಜೀವನೋತ್ಸಾಹವನ್ನು ತೋರ್ತಾರೆ. ಆಮೇಲೆ ಮತ್ತೆ ಮಲಗಿ ನಿಮ್ಗೆಲ್ಲ ವಂದನೆಗಳು, ಹರೇ ಕೃಷ್ಣ ಎಂದರು. ಭಕ್ತರೆಲ್ಲ ಒಟ್ಟಿಗೆ ಹರೇ ಕೃಷ್ಣ ಅಂತೇಳಿ ಒಟ್ಟಿಗೆ ಎಲ್ಲರೂ ಉತ್ತರಿಸಿದ್ರು. ಪ್ರಭುಪಾದರು ಬಯಸಿದ್ದು ಇದೇ. ಅವರನ್ನೆಲ್ಲ ಅತೀಂದ್ರಿಯ ವಿಕಲ ಸ್ಥಿತಿಗೆ ತಂದು ಅವರೆಲ್ಲರ ಭಾವುಕತೆಯನ್ನು ಸೆಳೆಯುತ್ತಾ ತಮ್ಮ ಬಗ್ಗೆ ಎಲ್ಲರ ಪ್ರೀತಿ ಉಪ್ಪುವಂತೆ ಮಾಡ್ತಿದ್ರು. ಈಗಲಾದ್ರೂ ಗೋಪಿಯರ ವಿರಹ ವೇದನೆ ಯಾವ ಮಟ್ಟದೆಂದು ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆಲ್ಲ ಅರ್ಥ ಆಯಿತು. ದೈವಿಕ ಭಾವಗಳ ವಿಭಿನ್ನ ನೆಲೆಗಳಿಗೆ ಭಕ್ತರನ್ನು ಎಳೆಯುತ್ತಾ ವಾಸ್ತವವಾಗಿ ಅವರೆಲ್ಲರ ಬದುಕು ತಮ್ಮ ಕೈಯಲ್ಲಿದೆ ಎಂಬುದನ್ನು ಅವರು ಇಲ್ಲಿ ಪ್ರದರ್ಶಿಸ್ತಾರೆ. ತುಂಬಾ ಹೊತ್ತು ಸುಮ್ಮನಿರ್ತಾರೆ. ಸ್ಟ್ರಾಬೆರಿಗಳನ್ನು ತಂದಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ತಂದಿದ್ದೀವಿ, ತುಂಬಾ ಚೆನ್ನಾಗಿವೆ ಎಂದರು ತಮಾಲಕೃಷ್ಣ. ಒಂದಿಷ್ಟು ತೆಗೆದುಕೊಳ್ತೇನೆ ಎಂದರು ಶೀಲ ಪ್ರಭುಪಾದ್ರು. ತಮಾಲಕೃಷ್ಣರು ಹೇಳ್ತಾರೆ, ಶೀಲ ಪ್ರಭುಪಾದ್ರೆ, ನಿನ್ನ ಬೊಂಬಾಯಿಯ ಬೃಹತ್ ದೇವಾಲಯದಲ್ಲಿ ನೀನು ಕುಳಿತಿರುವುದನ್ನು ನೋಡುತ್ತೇನೆ ಎಂದು ಕೃಷ್ಣನಿಗೆ ಮಾತು ಕೊಟ್ಟಿದ್ದೀರಿ. ಆ ಮಾತನ್ನು ಉಳಿಸಿಕೊಳ್ಬೇಕು. ಆಗ ಪ್ರಭುಪಾದರು ಉಜ್ವಲವಾಗಿ ನಗ್ತಾರ. ಮುಂಬಯಿಯ ದೇವಾಲಯದ ಉದ್ಘಾಟನೆಯ ದಿನವನ್ನು ನೀವು ಗೊತ್ತು ಮಾಡಿಕೊಂಡಿದ್ದೀರಿ, ಜನವರಿ 1. ಆದ್ದರಿಂದ ಶೀಲ ಪ್ರಭುಪಾದ್ರೆ, ನೀವು ಅಲ್ಲಿಗೆ ಬರಬೇಕು ಅಂತೇಳಿ ನಾವು ಆಹ್ವಾನಿಸ ಬಯಸ್ತೇವೆ. ಅದು ನಿಮ್ಮದೇ ದೇವಾಲಯ. ಕೃಷ್ಣನನ್ನು ಅಲ್ಲಿಗೆ ಬರಲು ನೀವು ಕೂಡ ಆಹ್ವಾನಿಸಿದ್ದೀರಾ. ನಾವೆಲ್ಲ ಕೈಚೆಲ್ಲಿ ಕುಳಿತಾಗ ನೀವು ಹೋರಾಟವನ್ನು ಮುಂದುವರಿಸಿದ್ದೀರಿ ಎಂದು ಬ್ರಹ್ಮಾನಂದರು ಹೇಳ್ತಾರೆ. ಹೌದು, ಅದೊಂದು ಪ್ರಚಂಡ ಹೋರಾಟ ಎಂದರು ಪ್ರಭುಪಾದರು ನಗ್ತಾ. ಅಷ್ಟು ಹೋರಾಡಿದ ಮೇಲೆ ಅಲ್ಲೊಂದು ದೊಡ್ಡ ದೇವಾಲಯ ಕಟ್ಟಿರುವುದು ನಿಜವಾಗಿಯೂ ಅದು ಒಂದು ಅದ್ಭುತ ಸಾಧನೆ. ಶೀಲ ಪ್ರಭುಪಾದ್ರೆ, ನೀವೇ ಸ್ವಯಂ ನಿಂತು ಬಾಗಿಲನ್ನು ತೆರೆಯದಿದ್ದರೆ ಕೃಷ್ಣ ದೇವಾಲಯದೊಳಗೆ ಬರುತ್ತಾನೆಂದು ನನಗೆ ಅನಿಸುತ್ತಿಲ್ಲ ಅಂತ ತಾಮಲ ಕೃಷ್ಣರು ಹೇಳ್ತಾರೆ. ಪ್ರಭುಪಾದರು ಆಗ ಪುನಃ ನಗ್ತಾರೆ.
ಆಗಲಿ, ಕೀರ್ತನವನ್ನು ನಿಲ್ಲಿಸಬೇಡಿ, ಎಲ್ಲವೂ ಎಂದಿನಂತೆಯೇ ನಡೆಯುತ್ತಿರಬೇಕು. ಕೀರ್ತನ ನಂತರ ಕಡೆ ತಿರುಗಿ ಪ್ರಭುಪಾದರು ಹೇಳ್ತಾರೆ, ಕೀರ್ತನ ನಂತರ ಅರಮನೆ ಯಾವಾಗ ಸಿದ್ಧವಾಗ್ತದೆ ಅಂತ ಹೇಳಿ. ವಸಂತದ ಹೊತ್ತಿಗೆ ಅವೇ ಸ್ವಲ್ಪ ಬೆಚ್ಚಗಾದಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಗೆ ಅವಕಾಶವಿದೆ. ಆನಂತರ ಮುಂಬೈಗೆ ಹೋಗಿ ದೇವಾಲಯವನ್ನು ಉದ್ಘಾಟಿಸಿ, ಆನಂತರ ಬಂದು ನಿಮ್ಮ ಅರಮನೆಯನ್ನು ಉದ್ಘಾಟಿಸಿ. ನಮ್ಮ ವೃಂದಾವನದ ಭಕ್ತರಿಂದ 75ರಷ್ಟು ಪತ್ರಗಳು ಬಂದಿವೆ, ನೀವು ಬರಬೇಕು ಎಂದು ಅವರೆಲ್ಲ ಬೇಡಿಕೊಳ್ತಿದ್ದಾರೆ. ನೀವು ಬರದಿದ್ರೆ ತಮ್ಮೆಲ್ಲರ ಬದುಕು ಮುಗಿದ ಹಾಗೆ ಎಂದು ಅವರೆಲ್ಲರೂ ಹೇಳ್ತಾರೆ ಎಂದು ಕೀರ್ತನಾನಂದರು ಹೇಳ್ತಾರೆ. ಈಗ ಸ್ವಲ್ಪ ವಿಶ್ರಾಂತಿ ಬೇಕು, ಆಮೇಲೆ ಸ್ಟ್ರಾಬೆರಿ ತೆಗೆದುಕೊಳ್ತೇನೆ ಎಂದರು ಪ್ರಭುಪಾದರು. ಮುಂದೆ ಆ ದಿನ ಶ್ರೀಲ ಪ್ರಭುಪಾದರು ಎಲ್ಲರಿಗೂ ಕೇಳಿಸುವಂತೆ ಮಾತನಾಡ್ತಿದ್ರು. ಅನೇಕ ಶ್ಲೋಕಗಳನ್ನು ಉದ್ಧರಿಸ್ತಿದ್ರು. ದೇವೋತ್ತಮ ಪರಮಪುರುಷನನ್ನು ಒಪ್ಪಿಕೊಂಡವನು 106 ವರ್ಷ ಬಾಳಬಹುದು ಎಂಬ ಯಶೋಪನಿಷತ್ತಿನ ಶ್ಲೋಕವು ಅವುಗಳಲ್ಲಿ ಒಂದು. ಎದ್ದು ಕುಳಿತು ಸ್ವಲ್ಪ ತರಕಾರಿಯ ರಸವನ್ನು ಕುಡಿದ್ರು. ಬ್ಯಾಂಕಿನ ವ್ಯವಹಾರಗಳ ಬಗೆಗೆ ಗಿರಿರಾಜರೊಂದಿಗೆ ಅರ್ಧ ಗಂಟೆಯವರೆಗೆ ಚರ್ಚಿಸಿದ್ರು. ಅವರಿಗೆ ಅರ್ಥವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಮತ್ತೆ ಮತ್ತೆ ಗಿರಿರಾಜರನ್ನು ಪ್ರಶ್ನಿಸ್ತಿದ್ರು. ಇರಾನ್ನಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರ ಕಾರ್ಯದ ಬಗೆಗೆ ರಾಮೇಶ್ವರ ಸ್ವಾಮಿಯವರ ಬಳಿ ದೀರ್ಘಕಾಲ ಚರ್ಚೆ ಕೂಡ ಮಾಡ್ತಾರೆ. ಪ್ರಭುಪಾದರು ಬದುಕಿ ಉಳಿಲಿಕ್ಕೆ ಸಂಕಲ್ಪಿಸಿದ್ದಾರೆ ಎಂದು ಸಂಗತಿ ಜಗತ್ತಿನಾದ್ಯಂತ ಭಕ್ತರಿಗೆಲ್ಲ ಬಹು ಬೇಗವಾಗಿ ಹರಡ್ತದೆ. ಮಂಕು ಕವಿದಿದ್ದ ವೃಂದಾವನದಲ್ಲಂತೂ ಭಕ್ತರೆಲ್ಲ ಗೆಲುವಾಗಿದ್ದು ಕೃತಜ್ಞರು ಕೂಡ ಆಗಿದ್ರು. ಪ್ರಚಾರದ ಬಗೆಗೆ ಅವರೆಲ್ಲ ತುಂಬಾ ಉತ್ಸಾಹದಿಂದ ಮಾತನಾಡ್ತಾ ಇದ್ರು. ತಮ್ಮ ಶಿಷ್ಯರಿಗೆ ಸೂಚನೆ ಕೊಡುವುದಕ್ಕಾಗಿಯೇ ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಮಾಡ್ತಾರೆ ಎಂಬುದನ್ನು ವೃಂದಾವನದ ಎಲ್ಲಾ ಭಕ್ತರು ಕೂಡ ಒಪ್ಪಿಕೊಳ್ತಾರೆ. ಸಾಯುವುದಕ್ಕೆ ಹೇಗೆ ಸಿದ್ಧರಾಗಬೇಕು ಎಂಬುದನ್ನು ಶ್ರೀಲ ಪ್ರಭುಪಾದರು ಹೇಗೆ ಬೋಧಿಸ್ತಿದ್ರು ಎಂಬ ಬಗೆಗೆ ಹಿಂದೆ ಸಂವಾದ ನಡೆಯುತ್ತಿದ್ರೆ, ಈಗ ಪ್ರೀತಿಯಿಂದ ಆಗಿ ಅದು ಹೇಗೆ ಬದುಕಬೇಕು ಎಂಬ ಬಗೆಗೆ ಅವರು ಹೇಗೆ ಬೋಧಿಸುತ್ತಿದ್ದಾರೆ ಎಂಬ ಜಾಗೃತಿ ಅವರಲ್ಲಿ ಹೆಚ್ಚಾಗಿ ಮೂಡಿತು. ಅವರೆಲ್ಲ ಭಕ್ತರ ಮೇಲೆ ತಮ್ಮ ಪ್ರೀತಿಯನ್ನು ಹೆಚ್ಚಿಸುವುದರ ಮೂಲಕ ಶ್ರೀಲ ಪ್ರಭುಪಾದರು ಈ ಕೆಲಸವನ್ನು ಮಾಡಿದ್ರು. ಶ್ರೀಲ ಪ್ರಭುಪಾದರು ತಾವು ಮಾಡಿದುದರೆಲ್ಲ ಉದ್ದೇಶವೇನೆಂಬುದನ್ನು ಈಗಿನ ಅಂತಿಮ ಸೂಚನೆಯಲ್ಲಿ ಅವರು ನೀಡ್ತಾರೆ ಅಂತ ಕೆಲವರು ಭಕ್ತರಿಗೆ ಗೊತ್ತಾಗ್ತದೆ, ಭಾಸ ತಿಳಿತದೆ. ಕೃಷ್ಣ ಪ್ರಜ್ಞೆಯ ತಳಹದಿ ಎಂದರೆ ಪ್ರೇಮ. ಶ್ರೀಲ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ಪ್ರೇಮ ಪುಮಾರ್ತೋ ಮಹಾನ್ ಅಂದ್ರೆ ಬದುಕಿನ ಅಂತಿಮ ಗುರಿಯೇ ಅದು ಕೃಷ್ಣ ಪ್ರೇಮ ಎಂದು ಬರೆದಿದ್ರು. ಭಕ್ತನು ಶುದ್ಧವಾದ ನಿಷ್ಕಲವಾದ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡಾಗ ಮಾತ್ರ ಈ ಆಧ್ಯಾತ್ಮಿಕ ಜಗತ್ತಿಗೆ ಪ್ರವೇಶವನ್ನು ಪಡೆಯಲಿಕ್ಕೆ ಸಾಧ್ಯ. ಎಲ್ಲಾ ಭಕ್ತರನ್ನು ಉನ್ನತ ಸ್ತರದ ಶುದ್ಧ ಪ್ರೇಮ ಲೋಕಕ್ಕೆ ತರುವುದಕ್ಕಾಗಿ ಶ್ರೀಲ ಪ್ರಭುಪಾದರು ಈ ಭೌತಿಕ ಜಗತ್ತಿನಲ್ಲಿ ಉಳಿತು ವೃಂದಾವನದಲ್ಲಿ ಆಪ್ತವಾಗಿ ಸೇವಿಸಲು ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಕೆಲವು ಭಕ್ತರು ಹೇಳಿದ್ರು. ಇನ್ನು ಆದ್ರೆ ಉಳಿದ ಭಕ್ತರು ಮಾತ್ರ ಶ್ರೀಲ ಪ್ರಭುಪಾದರ ಚಟುವಟಿಕೆಗಳು ತಮ್ಮ ಗ್ರಹಿಕೆಗೆ ಮೀರಿದ ಗಂಭೀರ ಸ್ವರೂಪದವುಗಳೆಂದು ಭಾವಿಸಿ ಅವರ ಆ ಲೀಲೆಗಳು ಅಚಿಂತ್ಯ ಎಂದು ಸ್ವೀಕರಿಸಿದ್ರು. ಆದ್ರೆ ತಮ್ಮ ಭಕ್ತರ ಪ್ರೇಮಾರ್ಥ ಸ್ವರಗಳಿಗೆ ನಿಜವಾದ ಪ್ರೀತಿ ಎಂದರೆ ಇದೆ ಎಂದು ಶ್ರೀಲ ಪ್ರಭುಪಾದರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು ಎಂಬ ಸಂಗತಿಯಾದರೂ ಪ್ರತ್ಯಕ್ಷವಾಗಿ ಮತ್ತು ವರದಿಗಳ ಮೂಲಕ ಭಕ್ತರ ಅರಿವಿಗೆ ಬಂದಿತ್ತು. ಹರೇ ಕೃಷ್ಣ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿಯಿತು. ಇನ್ನು 11ನೇ ಅಧ್ಯಾಯಕ್ಕೆ ಹೋಗ್ಬೇಕು. ಯಾರಲ್ಲಿ ಪುಸ್ತಕ ಇದೆಯಾ? ಇದ್ದವರು ಓದ್ಬಹುದು. ನನ್ನ ಹತ್ರ ಇದೆ ಮಾತಾಜಿ. ಓದ್ಲಾ ಮಾತಾಜಿ? ನಾನು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಮೇಲೆ ನಾನು ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅಂತಿಮ ಪಾಠ. ಬದುಕುವ ಆಶ್ವಾಸನೆ ನೀಡಿದ್ದರೂ ಶ್ರೀಲ ಪ್ರಭುಪಾದರು ತಮ್ಮ ಜೀವನ ಇನ್ನೂ ಕೃಷ್ಣನ ಕೈಯಲ್ಲಿದೆ, ಎಲ್ಲವೂ ಅವನ ಕೈಯಲ್ಲಿದೆ ಎಂದು ಹೇಳಿದರು. ಅವರಿಗೆ ಕೃಷ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ ಎಂದರೆ ಅವರು ಸಂಪೂರ್ಣವಾಗಿ ಸ್ವಾತಂತ್ರ್ಯರಾಗಿದ್ದರೆಂದು ಅರ್ಥವಲ್ಲ. ಏನೇ ಆಗಲಿ ಶುದ್ಧ ಭಕ್ತನ ಸ್ವಭಾವವು ಮುಕ್ತವಾಗಿ ಕೃಷ್ಣನಿಗೆ ಶರಣಾಗತನಾಗುವುದೇ ಆಗಿದೆ. ಗೋಪಿ ಭಾವದಲ್ಲಿ ಕೃಷ್ಣನ ಸರ್ವೋತ್ಕೃಷ್ಟ ಭಕ್ತರಾದ ಚೈತನ್ಯ ಮಹಾಪ್ರಭುಗಳ ಪ್ರಾರ್ಥನೆ ಹೀಗಿದೆ: ನೀನು ನನ್ನನ್ನು ಒರಟಾಗಿ ಆಲಂಗಿಸಿ ಹಿಂಸೆ ಕೊಟ್ಟರೂ ಸರಿ, ಅಥವಾ ಅದೃಶ್ಯವಾಗಿ ನಿಂತು ನನ್ನನ್ನು ಭಗ್ನ ಹೃದಯಿಯಾಗಿ ಮಾಡಿದರೂ ಸರಿ, ಆದರೆ ನೀನು ಬೇಷರತ್ತಾಗಿ ಸರ್ವಕಾಲಕ್ಕೂ ನನ್ನ ಪೂಜ್ಯ ಪ್ರಭು. ಭಗವಂತ ಮತ್ತು ಆತನ ಶುದ್ಧ ಭಕ್ತರ ನಡುವಣ ವಿನಿಮಯವು ಯಾವಾಗಲೂ ತುಂಬಾ ವೈಯಕ್ತಿಕವಾಗಿರುವುದರಿಂದ ಭಗವಂತ ಹಾಗೂ ಅವನ ಭಕ್ತರು ವೈಯಕ್ತಿಕ ಬಯಕೆಗಳನ್ನು ತೀರ್ಮಾನಗಳನ್ನು ಪ್ರಕಟಿಸುತ್ತಾರೆ. ಬಾಲಲೀಲೆಗಳಲ್ಲಿ ಕೃಷ್ಣನು ತಾಯಿ ಯಶೋದೆಯ ಬೆಣ್ಣೆಯ ಗಡಿಗೆಯನ್ನು ಒಡೆದು ಹಾಕುತ್ತಾನೆ. ಕೆಲವು ಸಲ ಯಶೋದೆ ಇವನನ್ನು ಹಿಡಿದು ಕಟ್ಟಿ ಹಾಕಲು ಅವಕಾಶ ಮಾಡಿಕೊಡುತ್ತಾನೆ. ಏನೇ ಆದರೂ ಆಸಕ್ತಿಯ ದೃಷ್ಟಿಯಿಂದ ಭಕ್ತ ಭಗವಂತರ ಮನಸ್ಸು ಒಂದೇ ಬಗೆಯದಾದರೂ ಅವು ಕೆಲವು ಬಾರಿ ಪ್ರೇಮಮಯ ಸಂಘರ್ಷಣದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ತಾವು ಜಗತ್ತಿನಲ್ಲಿಯೇ ಉಳಿಯುವುದಾಗಿಯೂ
ಸಾವನ್ನು ಧಿಕ್ಕರಿಸುವುದಾಗಿಯೂ ಹೇಳಿದ್ದರೂ ಶ್ರೀಹರಿಯ ಇಚ್ಛೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡೇ ಇದ್ದರು. ತಮ್ಮ ಪರವಾಗಿ ಪ್ರಾರ್ಥನೆ ಸಲ್ಲಿಸುವಂತೆ ಭಕ್ತರಿಗೆ ಹೇಳಿಕೊಟ್ಟ ಪ್ರಾರ್ಥನೆಯ ಮಾತಿನಲ್ಲಿಯೇ ಶ್ರೀಲ ಪ್ರಭುಪಾದರು ತಮ್ಮ ಶರಣಾಗತಿ ಭಾವವನ್ನು ವ್ಯಕ್ತಪಡಿಸಿದ್ದರು. ಪ್ರೀತಿಯ ಕೃಷ್ಣ ಪ್ರಭು, ನಿನ್ನ ಸಂಕಲ್ಪವಿದ್ದಲ್ಲಿ ದಯವಿಟ್ಟು ಶ್ರೀಲ ಪ್ರಭುಪಾದರನ್ನು ಗುಣಪಡಿಸು. ನಿನ್ನ ಸಂಕಲ್ಪ ಎಂಬ ಮಾತಿನಲ್ಲಿ ಶ್ರೀಕೃಷ್ಣನ ಇಚ್ಛಾಧಿಕಾರವನ್ನು ಅವರು ಭಕ್ತರಿಗೆ ಜ್ಞಾಪಿಸಿಕೊಟ್ಟು ತಾವು ಕೃಷ್ಣನಿಗೆ ಅಹವಾಲು ಸಲ್ಲಿಸುವ ವಿಧಾನವನ್ನು ಹೇಳಿಕೊಟ್ಟಿದ್ದರೂ ಕೂಡ ಕೃಷ್ಣನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳಿ ಎಂದು ಸೂಚಿಸಿದ್ದರು. ಇದೇ ರೀತಿ ಇಂತಹದೇ ಸಂದರ್ಭದಲ್ಲಿ 1967ರಲ್ಲಿ ಅವರು ತಮ್ಮ ಶಿಷ್ಯರಿಗೆ ಇನ್ನೊಂದು ಪ್ರಾರ್ಥನೆ ಹೇಳಿಕೊಟ್ಟಿದ್ದರು. ನಮ್ಮ ಗುರುಗಳು ತಮ್ಮ ಕೆಲಸವನ್ನು ಮುಗಿಸಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣನು ಈ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭಕ್ತರ ಮನೋರಥವನ್ನು ಈಡೇರಿಸಿದನೆಂದು ಅವರು ಹೇಳಿದ್ದಾರೆ. ಈಗ ಸ್ವತಃ ಶ್ರೀಲ ಪ್ರಭುಪಾದರೇ ಭಕ್ತರ ಪ್ರಾರ್ಥನೆಗೆ ಕೃಪೆ ಮಾಡಿದರು. ಕೃಷ್ಣ ಅವರಿಗೆ ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿದ್ದ. ಆದರೆ ಪೂರ್ಣ ಶರಣಾಗತ ಜೀವ ಅವರಾದ್ದರಿಂದ ಕೃಷ್ಣನ ಇಚ್ಛೆಗಳಿಗೆ ಸದಾ ಸ್ಪಂದಿಸುತ್ತಾ ಶ್ರೀಲ ಪ್ರಭುಪಾದರು ಮುಂದಿನ ಬದಲಾವಣೆಗಳಿಗಾಗಿ ಕಾಯುತ್ತಾ ನಿಂತರು. ನವ ವೃಂದಾವನದ ತಮ್ಮ ಅರಮನೆಗೆ ಬರಬೇಕೆಂದು ಕೀರ್ತನಾನಂದರು ಆಹ್ವಾನಿಸಿದಾಗ ಶ್ರೀಲ ಪ್ರಭುಪಾದರು ನಾನು ಯಾವ ಅರಮನೆಗೆ ಹೋಗುತ್ತೇನೋ ನೋಡೋಣ ಎಂದ ಮಾತೇ ಇದಕ್ಕೆ ಸಾಕ್ಷಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ಉಷಾ ಭಟ್ ಮಾತಾಜಿ ಓದಿ. ಉಷಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಭಗವಂತನಿಗೂ ಭಕ್ತನಿಗೂ ನಡುವೆ ಒಮ್ಮೊಮ್ಮೆ ಪ್ರೇಮದ ಸಂಘರ್ಷಗಳು ಹಣುಕಬಹುದು. ಇದೇ ಬಗೆಯಲ್ಲಿ ಈಗ ಶ್ರೀಲ ಪ್ರಭುಪಾದ ಮತ್ತು ಭಕ್ತರ ನಡುವೆ ಅಂತಹವೇ ಒಂದು ಸಂಘರ್ಷ ಆರಂಭವಾಯಿತು. ಅದಕ್ಕೆ ಆಗ್ತಾ ಇಲ್ಲ, ಆ ತರ ದುಃಖ ಆಗ್ತಾ ಇದೆ. ತಮ್ಮ ಹಾಸಿಗೆಯ ಬಳಿ ಭಕ್ತರು ಆರ್ತರಾಗಿ ಮೊರೆ ಸಲ್ಲಿಸುವುದಕ್ಕೆ ಮುಂಚೆ ಶ್ರೀಲ ಪ್ರಭುಪಾದರು ಸಾಯುವುದು ಹೇಗೆ ಎಂಬುದನ್ನು ಭಕ್ತರಿಗೆ ಕಲಿಸಿಕೊಡುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿದ್ದರು. ಈ ಮಹತ್ವದ ಪಾಠದಲ್ಲಿ ಬದುಕಿನ ಅಂತಿಮ ಪರೀಕ್ಷೆಯನ್ನು ಗೆಲ್ಲುವುದು ಹೇಗೆ ಎಂಬುದಕ್ಕೆ ಶುದ್ಧ ನಿದರ್ಶನವನ್ನು ಒದಗಿಸುವುದು ಅವರ ಶಿಕ್ಷಣದ ಒಂದು ಭಾಗವಾಗಿತ್ತು. ಆದರೆ ಭಕ್ತರು ಈಗ ಸಾವಿನ ಪಾಠವನ್ನು ಮುಂದಕ್ಕೆ ಹಾಕಿ ಪ್ರಚಾರ ಕ್ಷೇತ್ರದಲ್ಲಿ ತಮ್ಮೊಂದಿಗೆ ಅನಿರ್ದಿಷ್ಟ ಕಾಲ ಇರುವಂತೆ ಕೇಳಿಕೊಳ್ಳುತ್ತಿದ್ದರು. ಪ್ರಭುಪಾದರು ಒಪ್ಪಿದ್ದರು. ಅದರ ಮೂಲಕ ತಮಗೆ ಇಷ್ಟ ಬಂದರೆ ಉಳಿದುಕೊಳ್ಳುವ ಶಕ್ತಿ ತಮ್ಮಲ್ಲಿದೆ ಎಂದು ತೋರಿಸಿಕೊಟ್ಟಿದ್ದರು. ಆದರೆ ಇಂದಲ್ಲ ನಾಳೆ ಬದುಕಿನ ಕೊನೆಯನ್ನು ಎದುರಿಸುವುದು ಹೇಗೆಂಬ ಪಾಠಕ್ಕೆ ಅವರು ಹಿಂದಿರುಗಲೇಬೇಕಾಯಿತು. ಸಾಕ ಮಾತಾಜಿ? ಇತ್ತ ಮಾನವ ಸ್ಥಿತಿಯೊಂದಿಗೆ ಆಪ್ತವಾಗಿ ಹೊಂದಿಕೊಳ್ಳುತ್ತಾ ಅದೇ ಸಮಯಕ್ಕೆ ನಿರ್ಲಿಪ್ತರಾಗಿ ಅತೀಂದ್ರಿಯರಾಗಿ ಉಳಿದುಕೊಳ್ಳುವುದು ಶ್ರೀಲ ಪ್ರಭುಪಾದರ ಚಟುವಟಿಕೆಗಳ ಒಂದು ವಿಶಿಷ್ಟ ಗುಣವಾಗಿತ್ತು. ಅವರು ಶುದ್ಧ ಭಕ್ತರಾಗಿದ್ದುದರಿಂದ ಪಾಪ ಮತ್ತು ಪುಣ್ಯ ಕರ್ಮಗಳಿಗೆ ಫಲವನ್ನು ನೀಡುವ ಕರ್ಮ ನಿಯಮಗಳು ಅವರಿಗೆ ಅನ್ವಯಿಸುವಂತಿರಲಿಲ್ಲ. ಅವರು ಕರ್ಮದ ಒತ್ತಡದಿಂದ ಹುಟ್ಟಿದವರೂ ಅಲ್ಲ, ಅಥವಾ ಕರ್ಮದ ಒತ್ತಡಕ್ಕೆ ಮಣಿದು ಸಾಯುವವರೂ ಅಲ್ಲ. ಶ್ರೀಲ ರೂಪ ಗೋಸ್ವಾಮಿ ಹೇಳುವಂತೆ, ಯಾರು ಕಾಯ ವಾಚ ಮನಸ ಕೃಷ್ಣ ಸೇವೆಯಲ್ಲಿ ತೊಡಗಿರುತ್ತಾರೋ ಅವರು ಈ ಜಗದಲ್ಲೇ ಇದ್ದರೂ ಮುಕ್ತಾತ್ಮರು. ಮೋಡಗಳು ಚಂದ್ರನ ಮೇಲೆ ಹಾಯ್ದಾಗ ಚಂದ್ರನೇ ಚಲಿಸುತ್ತಿದ್ದಾನೆಂದು ಭಾಸವಾಗುವಂತೆ ಈ ಜಗತ್ತಿನಲ್ಲಿ ಶುದ್ಧ ಭಕ್ತನೊಬ್ಬನ ಚಲನವಲನಗಳನ್ನು ಕೆಲವರು ತಪ್ಪಾಗಿ ಭಾವಿಸುವುದುಂಟು. ಆದುದರಿಂದ ಗುರುವನ್ನು ಕರ್ಮಬದ್ಧನಾದ ಸಾಮಾನ್ಯ ಜೀವ ಎಂದು ಎಂದಿಗೂ ಭಾವಿಸಬಾರದು ಎಂದು ಶಾಸ್ತ್ರಗಳು ಎಚ್ಚರಿಕೆ ನೀಡುತ್ತವೆ. ಆದರೆ ಶ್ರೀಲ ಪ್ರಭುಪಾದರು ಸರ್ವದಾ ಲೋಕಕ್ಕೆ ಅತೀತರಾಗಿಯೇ ಉಳಿದುಕೊಂಡರೂ ಕೂಡ ಬದ್ಧಜೀವಿಗಳು ಸದಾಕಾಲ ಕೃಷ್ಣ ಚಿಂತನೆ ಕೃಷ್ಣ ಸೇವೆಗಳಲ್ಲಿ ತೊಡಗುವುದರ ಮೂಲಕ ಸಾವಿನ ಸಮಯದಲ್ಲಿ ಶಾಶ್ವತ ದಿವ್ಯ ಲೋಕದಲ್ಲಿ ಕೃಷ್ಣನೊಂದಿಗೆ ಸೇರಿಕೊಳ್ಳಲು ಸಹಾಯವಾಗುವಂತೆ ಮುಕ್ತಿಯ ಘಟ್ಟವನ್ನು ಹೇಗೆ ತಲುಪಬಹುದು ಎಂಬುದನ್ನು ಕೊಟ್ಟರು. ಶ್ರೀಲ ಪ್ರಭುಪಾದರ ಪಾಠಗಳು ಸದಾ ಅನುಷ್ಠಾನ ಪರವಾಗಿದ್ದು ಸಾರ್ವತ್ರಿಕವಾಗಿರುತ್ತಿದ್ದವು. ನಿದರ್ಶನಕ್ಕೆ ಹೇಳುವುದಾದರೆ ಅವರ ಗ್ರಂಥಗಳು ಬರಿಯ ಸಿದ್ಧಾಂತಗಳಾಗಿ ಉಳಿಯದೆ ಜ್ಞಾನ ಸಾಕ್ಷಾತ್ಕಾರದಿಂದ ಕೂಡಿ ಅನುಷ್ಠಾನ ಯೋಗ್ಯವಾಗಿದ್ದವು. ಅಲ್ಲದೆ ಪ್ರಭುಪಾದರು ತಮ್ಮ ಬೋಧನೆಯನ್ನು ಸ್ವತಃ ಬಾಳಿ ತೋರಿಸುತ್ತಿದ್ದರು. ಅವರ ಸಮಗ್ರ ಜೀವನ ಪರಮ ಶ್ರೇಷ್ಠವಾಗಿತ್ತು. ಅವರು ಸಂಸಾರಿಯಾಗಿದ್ದರು. ಆಗಲೂ ಕೂಡ ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯನ್ನು ಆರಂಭಿಸುವುದರ ಮೂಲಕ ಉಗ್ರವಾದ ಬೋಧನಾ ಕಾಯಕದಲ್ಲಿ ತೊಡಗಿಸಿದ್ದರು. ಬಡತನ ಮತ್ತು ಅಜ್ಞಾತ ಪರ್ವಗಳಲ್ಲಿ ಅವರು ಒಂದು ಧರ್ಮ ಚಳವಳಿಯನ್ನು ಆರಂಭಿಸಲು ಹೆಣಗುತ್ತಿದ್ದರು. ಅವರು
ತಮ್ಮ ಇಳಿ ವಯಸ್ಸಿನಲ್ಲಿ ವಿದೇಶಕ್ಕೆ ಹೋಗಿ ನ್ಯೂಯಾರ್ಕ್ನಲ್ಲಿ ನಗರದ ಒಂದು ಉದ್ಯಾನದಲ್ಲಿ ಹರೇ ಕೃಷ್ಣ ಸಂಕೀರ್ತನ ಮಾಡಿ ಅಮೆರಿಕದ ತರುಣ ತರುಣಿಯರನ್ನು ಆಕರ್ಷಿಸಿದರು. ಆದುದರಿಂದ ಪ್ರತಿಯೊಬ್ಬರೂ ಅವರನ್ನು ಅನುಸರಿಸಿ ತತ್ಪೂರ್ತಿಕ ಅಡೆತಡೆಗಳನ್ನು ಎದುರಿಸಿ ಕೃಷ್ಣ ಸೇವೆಯಲ್ಲಿ ತೊಡಗಬೇಕು. ಶ್ರೀಲ ಪ್ರಭುಪಾದರನ್ನು ಅನೇಕ ಅಡ್ಡಿಗಳು ಕಾಡಿದವು, ಆದರೆ ಸ್ವ ಇಚ್ಛೆಯಿಂದ ಮತ್ತು ಕೃಷ್ಣ ಕೃಪೆಯಿಂದ ಅವುಗಳೆಲ್ಲವನ್ನೂ ಗೆದ್ದರು. ಇದು ಅವರ ಅದ್ಭುತ ನಿದರ್ಶನ. 5,000 ವರ್ಷಗಳ ಹಿಂದೆ ಸ್ವತಃ ಶ್ರೀಕೃಷ್ಣನು ಎಷ್ಟು ಜನಕ್ಕೆ ಕೃಷ್ಣ ಸಿದ್ಧಿಯನ್ನು ಮಾಡಿಕೊಟ್ಟಿದ್ದನೋ ಅದಕ್ಕಿಂತ ಹೆಚ್ಚು ಜನಕ್ಕೆ ಕೃಷ್ಣ ಸಿದ್ಧಿ ಸಾಧ್ಯ ಎಂಬುದನ್ನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಿ ತೋರಿಸಿದರು ಎಂದು ಹೇಳಲಾಗಿದೆ. ಇದು ಈಗ 20ನೇ ಶತಮಾನದಲ್ಲಿ ಜಗತ್ತಿನ ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಸಾಧ್ಯವಾಗುವಂತೆ ಶ್ರೀಲ ಪ್ರಭುಪಾದರು ಮಾಡಿಕೊಟ್ಟಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಈಗ ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಇದು ಅಧ್ಯಾಯ 11, ಅಂತಿಮ ಪಾಠ. ಬದುಕುವ ಆಶ್ವಾಸನೆ ನೀಡಿದ್ರು ಕೂಡ ಶ್ರೀಲ ಪ್ರಭುಪಾದರು ತಮ್ಮ ಜೀವನ ಇನ್ನೂ ಕೂಡ ಕೃಷ್ಣನ ಕೈಯಲ್ಲಿ ಇದೆ, ಮತ್ತೆ ಎಲ್ಲವೂ ಅವನ ಕೈಯಲ್ಲಿಯೇ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅವರಿಗೆ ಕೃಷ್ಣ ಸ್ವಾತಂತ್ರ್ಯವನ್ನು ಖಂಡಿತ ಕೊಟ್ಟಿದ್ದಾನೆ ಅಂದ್ರೆ ಅವನು ಸಂಪೂರ್ಣವಾಗಿ ಸ್ವಾತಂತ್ರ್ಯರಾಗಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಏನೇ ಆಗ್ಲಿ ಶುದ್ಧ ಭಕ್ತನ ಸ್ವಭಾವವು ಮುಕ್ತವಾಗಿ ಕೃಷ್ಣನಿಗೆ ಶರಣಾಗತನಾಗುವುದೇ ಆಗಿದೆ. ಗೋಪಿ ಭಾವದಲ್ಲಿ ಕೃಷ್ಣನ ಆ ಸರ್ವೋತ್ಕೃಷ್ಟ ಭಕ್ತರಾದ ಚೈತನ್ಯ ಮಹಾಪ್ರಭುಗಳ ಪ್ರಾರ್ಥನೆ ಹೀಗಿದೆ: ನೀನು ನನ್ನನ್ನು ಒರಟಾಗಿ ಅಲಿಂಗಿಸಿ ಹಿಂಸೆ ಕೊಟ್ಟರು ಸರಿ, ಅದು ಅಥವಾ ಅದೃಶ್ಯವಾಗಿ ನಿಂತು ನನ್ನನ್ನು ಭಗ್ನ ಹೃದಯಿಯನ್ನಾಗಿ ಮಾಡಿದ್ರು ಸರಿ, ಆದ್ರೆ ನೀನು ಬೇಷರತ್ತಾಗಿ ಸರ್ವಕಾಲಕ್ಕೂ ನನ್ನ ಪೂಜ್ಯ ಗುರು ಪ್ರಭು ಅಂತೇಳಿ. ಭಗವಂತ ಮತ್ತು ಆತನ ಶುದ್ಧ ಭಕ್ತರ ನಡುವಣ ವಿನಿಮಯವು ಕೂಡ ಯಾವಾಗ್ಲೂ ತುಂಬಾ ವೈಯಕ್ತಿಕವಾಗಿ ಇರ್ತದೆ. ಹಾಗೆ ಇರುವುದರಿಂದ ಭಗವಂತ ಮತ್ತೆ ಅವನ ಭಕ್ತರು ವೈಯಕ್ತಿಕ ಬಯಕೆಗಳನ್ನು ತೀರ್ಮಾನಗಳನ್ನೆಲ್ಲ ಪ್ರಕಟಿಸ್ತಾರೆ. ಬಾಲಲೀಲೆಗಳಲ್ಲಿ ಕೃಷ್ಣ ತಾಯಿ ಯಶೋದೆಯ ಆ ಬೆಣ್ಣೆಯ ಗಡಿಗೆಯನ್ನು ಒಡೆದು ಹಾಕ್ತಾನೆ. ಕೆಲವು ಸಲ ಯಶೋದೆ ಅವನನ್ನು ಹಿಡಿದು ಕಟ್ಟಿ ಹಾಕಲು ಅವಕಾಶ ಮಾಡಿ ಕೂಡ ಕೊಡ್ತಾರೆ. ಏನೇ ಆದ್ರೂ ಆಸಕ್ತಿಯ ದೃಷ್ಟಿಯಿಂದ ಭಗವಂತರ ಮನಸ್ಸು ಒಂದೇ ಬಗೆಯದಾದ್ರೂ ಅವು ಕೆಲವು ಬಾರಿ ಪ್ರೇಮಮಯ ಸಂಘರ್ಷದ ರೂಪದಲ್ಲಿ ಕೂಡ ಅದು ಕಾಣಿಸಿಕೊಳ್ತದೆ. ಅದೇ ರೀತಿಯಲ್ಲಿ ಈಗ ಇಲ್ಲಿ ಶ್ರೀಲ ಪ್ರಭುಪಾದರು ತಾವು ಜಗತ್ತಿನಲ್ಲಿ ಉಳಿಯುವುದಾಗಿಯೂ ಸಾವನ್ನು ಧಿಕ್ಕರಿಸುವುದಾಗಿಯೂ ಹೇಳಿದ್ರು ಕೂಡ ಶ್ರೀಹರಿಯ ಇಚ್ಛೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡೇ ಇದ್ರು. ತಮ್ಮ ಪರವಾಗಿ ಅವರು ಪ್ರಾರ್ಥನೆ ಸಲ್ಲಿಸುವಂತೆ ಭಕ್ತರಿಗೆ ಹೇಳಿಕೊಟ್ಟ ಪ್ರಾರ್ಥನೆಯ ಮಾತಿನಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಶರಣಾಗತಿ ಭಾವವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಪ್ರೀತಿಯ ಕೃಷ್ಣ ಪ್ರಭು, ನಿನ್ನ ಸಂಕಲ್ಪವಿದ್ದಲ್ಲಿ ದಯವಿಟ್ಟು ಶ್ರೀಲ ಪ್ರಭುಪಾದರನ್ನು ಗುಣಪಡಿಸು. ನಿನ್ನ ಸಂಕಲ್ಪ ಎಂಬ ಮಾತಿನಲ್ಲಿ ಶ್ರೀಕೃಷ್ಣನ ಇಚ್ಛಾದಿ ಅಧಿಕಾರವನ್ನು ಅವರು ಭಕ್ತರಿಗೆ ಜ್ಞಾಪಿಸಿಕೊಟ್ಟು ತಾವು ಕೃಷ್ಣನಿಗೆ ಅವಹಾಲು ಸಲ್ಲಿಸುವ ವಿಧಾನವನ್ನು ಕೂಡ ಹೇಳಿಕೊಟ್ಟಿದ್ರು. ಆ ಕೃಷ್ಣನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳಿ ಅಂತ ಹೇಳಿ ಅದನ್ನು ಕೂಡ ಸೂಚಿಸ್ತಾರೆ. ಇದೇ ರೀತಿ ಇಂತಹ ಸಂದರ್ಭಗಳಲ್ಲಿ 1967ರಲ್ಲಿ ಅವರು ತಮ್ಮ ಶಿಷ್ಯರಿಗೆ ಇನ್ನೊಂದು ಪ್ರಾರ್ಥನೆಯನ್ನು ಹೇಳಿಕೊಟ್ರು. ನಮ್ಮ ಗುರುಗಳು ತಮ್ಮ ಕೆಲಸವನ್ನು ಮುಗಿಸಿಲ್ಲ. ಈ ಸಂದರ್ಭದಲ್ಲಿ ಕೃಷ್ಣನು ಈ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭಕ್ತರ ಮನೋರಥವನ್ನು ಈಡೇರಿಸಿದಾನೆ ಎಂದು ಅವರು ಹೇಳಿದ್ರು. ಈಗ ಸ್ವತಃ ಶ್ರೀಲ ಪ್ರಭುಪಾದ್ರೆ ಭಕ್ತರ ಪ್ರಾರ್ಥನೆಗೆ ಕೃಪೆ ಮಾಡಿದ್ರು. ಕೃಷ್ಣ ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ, ಆದ್ರೆ ಪೂರ್ಣ ಶರಣಾಗತ ಜೀವ ಅವರದು. ಆದ್ದರಿಂದ ಕೃಷ್ಣನ ಇಚ್ಛೆಗಳಿಗೆ ಸದಾ ಅವರು ಸ್ಪಂದಿಸ್ತಿದ್ರು. ಶ್ರೀಲ ಪ್ರಭುಪಾದ್ರ ಮುಂದೆ ಬದಲಾವಣೆಗಾಗಿ ಅವರು ಕಾಯ್ತಾ ನಿಲ್ತಾರೆ. ನವ ವೃಂದಾವನದ ತಮ್ಮ ಅರಮನೆಗೆ ಬರಬೇಕೆಂದು ಕೀರ್ತನಾನಂದರು ಆಹ್ವಾನಿಸಿದಾಗ ಶ್ರೀಲ ಪ್ರಭುಪಾದರು ನಾನು ಯಾವ ಅರಮನೆಗೆ ಹೋಗುತ್ತೇನೋ ನೋಡೋಣ ಎಂದು ಮಾತೆ ಇದಕ್ಕೆ ಸಾಕ್ಷಿ. ಭಗವಂತನಿಗೂ ಭಕ್ತನಿಗೂ ನಡುವೆ ಒಮ್ಮೊಮ್ಮೆ ಪ್ರೇಮದ ಸಂಘರ್ಷಗಳು ಅನುಕಬಹುದು. ಇದೇ ಬಗೆಯಲ್ಲಿ ಈಗ ಶ್ರೀಲ ಪ್ರಭುಪಾದ ಮತ್ತೆ ಭಕ್ತರ ನಡುವೆ ಅಂತಹದೇ ಒಂದು ಸಂಘರ್ಷಣೆ ನಡೆಯುತ್ತದೆ. ತಮ್ಮ ಹಾಸಿಗೆಯ ಬಳಿ ಭಕ್ತರು ಆರ್ತರಾಗಿ ಮೊರೆ ಇಡ್ತಾ ಇದ್ದಾರೆ. ಮುಂದೆ ಶ್ರೀಲ ಪ್ರಭುಪಾದರು ಸಾಯುವುದು ಹೇಗೆ ಎಂಬುದನ್ನು ಭಕ್ತರಿಗೆ ಕಲಿಸಿಕೊಡುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿದ್ರು. ಈ ಮಹತ್ವದ ಪಾಠದಲ್ಲಿ ಬದುಕಿನ ಅಂತಿಮ ಪರೀಕ್ಷೆಯನ್ನು ಗೆಲ್ಲುವುದು ಹೇಗೆ ಎಂಬುದಕ್ಕೆ ಶುದ್ಧ ನಿರ್ದೇಶನವನ್ನು ಒದಗಿಸುವುದು ಅವರ ಶಿಕ್ಷಣದ ಒಂದು ಭಾಗ ಅದು ಕೂಡ. ಆದರೆ ಭಕ್ತರು ಈಗ ಸಾವಿನ ಪಾಠವನ್ನು ಮುಂದಕ್ಕೆ ಹಾಕಿ
ಪ್ರಚಾರ ಕ್ಷೇತ್ರದಲ್ಲಿ ತಮ್ಮೊಂದಿಗೆ ಅನಿರ್ದಿಷ್ಟ ಕಾಲ ಇರುವಂತೆ ಕೇಳಿಕೊಳ್ತಿದ್ರು. ಪ್ರಭುಪಾದರು ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಅದರ ಮೂಲಕ ತಮಗೆ ಇಷ್ಟ ಬಂದ್ರೆ ಉಳಿದುಕೊಳ್ಳುವ ಶಕ್ತಿ ತಮ್ಮಲ್ಲಿ ಇದೆ ಎಂದು ತೋರಿಸಿ ಕೂಡ ಕೊಟ್ರು. ಆದ್ರೆ ಇಂದಲ್ಲ ನಾಳೆ ಬದುಕಿನ ಕೊನೆಯನ್ನು ಎದುರಿಸುವುದು ಹೇಗೆ ಎಂಬ ಪಾಠಕ್ಕೆ ಅವರು ಹಿಂದಿರುಗಲೇಬೇಕಿತ್ತು. ಇತ್ತ ಮಾನವ ಸ್ಥಿತಿಯೊಂದಿಗೆ ಆಪ್ತವಾಗಿ ಹೊಂದಿಕೊಳ್ಳುತ್ತಾ ಅದೇ ಸಮಯಕ್ಕೆ ನಿರ್ಲಿಪ್ತರಾಗಿ ಅತೀಂದ್ರಿಯರಾಗಿ ಉಳಿದುಕೊಳ್ಳುವುದು ಶೀಲ ಪ್ರಭುಪಾದರ ಚಟುವಟಿಕೆಗಳಿಗೆ ಒಂದು ವಿಶಿಷ್ಟ ಅದು ಗುಣ. ಅವರು ಶುದ್ಧ ಭಕ್ತರಾಗಿದ್ರಿಂದ ಪಾಪ ಮತ್ತು ಪುಣ್ಯ ಕರ್ಮಗಳಿಗೆ ಆ ಫಲವನ್ನು ನೀಡುವ ಕರ್ಮ ನಿಯಮಗಳು ಅವರಿಗೆ ಅನ್ವಯಿಸುವಂತಿರಲಿಲ್ಲ. ಅವರು ಕರ್ಮದ ಒತ್ತಡದಿಂದ ಹುಟ್ಟಿದವರು ಕೂಡ ಅಲ್ಲ, ಅಥವಾ ಕರ್ಮದ ಒತ್ತಡಕ್ಕೆ ಮನಿದು ಸಾಯುವವರು ಕೂಡ ಅಲ್ಲ. ಶೀಲ ರೂಪ ಗೋಸ್ವಾಮಿ ಹೇಳಿದಂತೆ ಯಾರು ಕಾಯ ವಚ ಮನಸ ಕೃಷ್ಣ ಸೇವೆಯಲ್ಲಿ ತೊಡಗಿರುತ್ತಾರೋ ಅವರು ಈ ಜಗದಲ್ಲೇ ಇದ್ರೂ ಕೂಡ ಅವರು ಮುಕ್ತಾತ್ಮರು. ಮೋಡಗಳು ಚಂದ್ರನ ಮೇಲೆ ಹಾಯ್ದಾಗ ಚಂದ್ರನೇ ಚಲಿಸುತ್ತಿದ್ದಾನೆ ಎಂದು ಭಾಸವಾಗ್ತದೆ. ಈ ಜಗತ್ತಿನಲ್ಲಿ ಶುದ್ಧ ಭಕ್ತನ ಆ ಚಲನವಲನಗಳು ಕೂಡ ಕೆಲವರು ಅದನ್ನು ತಪ್ಪಾಗಿ ಭಾವಿಸುವುದುಂಟು. ಆದುದರಿಂದ ಗುರುವನ್ನು ಕ್ರಮಬದ್ಧವಾಗಿ ಆ ಸಾಮಾನ್ಯ ಜೀವ ಎಂದು ಎಂದಿಗೂ ಕೂಡ ಭಾವಿಸಬಾರದು ಎಂದು ಶಾಸ್ತ್ರಗಳು ಎಚ್ಚರಿಕೆಯನ್ನು ನೀಡುತ್ತದೆ. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಸರ್ವದಾ ಲೋಕಕ್ಕೆ ಅತೀತರಾಗಿಯೇ ಉಳಿದುಕೊಂಡರು. ಬದ್ಧ ಜೀವಿಗಳು ಸದಾಕಾಲ ಕೃಷ್ಣ ಚಿಂತನೆ ಕೃಷ್ಣ ಸೇವೆಗಳಲ್ಲಿ ತೊಡಗುವುದರ ಮೂಲಕ ಸಾವಿನ ಸಮಯದಲ್ಲಿ ಶಾಶ್ವತವಾದ ದಿವ್ಯ ಲೋಕದಲ್ಲಿ ಕೃಷ್ಣನೊಂದಿಗೆ ಸೇರಿಕೊಳ್ಳಲು ಸಹಾಯವಾಗುವಂತೆ ಆ ಮುಕ್ತಿಯ ಘಟ್ಟವನ್ನು ಹೇಗೆ ತಲುಪಬಹುದು ಎಂಬುದನ್ನು ಅವರು ಅಲ್ಲಿ ತೋರಿಸಿಕೊಟ್ರು. ಶೀಲ ಪ್ರಭುಪಾದರ ಪಾಠಗಳು ಸದಾ ಅನುಷ್ಠಾನ ಪರವಾಗಿದ್ದು ಸಾರ್ವತ್ರಿಕವಾಗಿ ಇರುತ್ತಿತ್ತು. ನಿರ್ದರ್ಶನಕ್ಕೆ ಹೇಳುವುದಾದ್ರೆ ಅವರ ಗ್ರಂಥಗಳೇ ಬರಿಯ ಸಿದ್ಧಾಂತಗಳಾಗಿ ಉಳಿಯದೆ ಜ್ಞಾನ ಸಾಕ್ಷಾತ್ಕಾರದಿಂದ ಕೂಡಿ ಅದು ಅನುಷ್ಠಾನಕ್ಕೆ ಯೋಗ್ಯವಾಗಿದ್ದವು. ಪ್ರಭುಪಾದರು ತಮ್ಮ ಬೋಧನೆಯನ್ನು ಸ್ವತಃ ಬಾಳಿ ತೋರಿಸ್ತಿದ್ರು. ಅವರ ಸಮಗ್ರ ಜೀವನವೇ ಪರಮ ಶ್ರೇಷ್ಠವಾಗಿತ್ತು. ಅವರು ಸಂಸಾರಿಯಾಗಿದ್ರು ಕೂಡ ಆ ಸಮಯದಲ್ಲಿ ಅವರು ಬ್ಯಾಕ್ ಟು ಗಾಡ್ ಹೆಡ್ ಎಂಬ ಪತ್ರಿಕೆಯನ್ನು ಆರಂಭಿಸುವುದರ ಮೂಲಕ ಉಗ್ರವಾದ ಬೋಧನಾ ಕಾಯಕದಲ್ಲಿ ಅವರು ತೊಡಗಿದ್ರು. ಬಡತನ ಮತ್ತು ಅಜ್ಞಾತ ಪರ್ವಗಳಲ್ಲಿ ಕೂಡ ಅವರು ಒಂದು ಧರ್ಮ ಚಳವಳಿಯನ್ನು ಆರಂಭಿಸಲು ಹೆಣಗ್ತಿದ್ರು. ಕೃಷ್ಣನ ಮತ್ತು ಗುರು ಮಹಾರಾಜರ ಕೃಪೆಯಿಂದ ಅವರು ಅದರಲ್ಲಿ ಕೂಡ ಯಶಸ್ವಿಯಾಗಿ ಆದ್ರು. ತಪೋನಿಷ್ಠ ಜೀವನ ಕ್ರಮವನ್ನು ಧೈರ್ಯವಾಗಿ ಮನಪೂರ್ವಕವಾಗಿ ಅನುಸರಿಸಿ ಅಪಾಯಗಳನ್ನು ಎದುರಿಸುವುದನ್ನು ತಮ್ಮ ಮಾನವೀಯ ಪ್ರಯತ್ನಗಳಿಂದ ಅವರು ಸದಾ ತೋರಿಸಿಕೊಡ್ತಿದ್ದಾರೆ. ಎಲ್ಲರೂ ಸಾಧಿಸಿ ಅನುಸರಿಸಬಹುದಾದ ಆದರ್ಶಮಯ ಧಾರ್ಮಿಕ ಜೀವನವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇಳಿ ವಯಸ್ಸಿನಲ್ಲಿ ವಿದೇಶಕ್ಕೆ ಹೋಗಿ ನ್ಯೂಯಾರ್ಕ್ ನಗರದ ಒಂದು ಉದ್ಯಾನವನದಲ್ಲಿ ಹರೇ ಕೃಷ್ಣ ಸಂಕೀರ್ತನ ಮಾಡಿ ಅಮೆರಿಕದ ತರುಣಿಯರನ್ನು ಅವರು ಆಕರ್ಷಿಸಿದ್ರು. ಆದುದರಿಂದ ಪ್ರತಿಯೊಬ್ಬರು ಅವರನ್ನು ಅನುಸರಿಸಿ ತಾತ್ಪೂರ್ತಿಕ ಅಡೆತಡೆಗಳನ್ನು ಎದುರಿಸಿ ಕೃಷ್ಣ ಸೇವೆಯಲ್ಲಿ ತೊಡಗಬೇಕು. ಶೀಲ ಪ್ರಭುಪಾದರನ ಅನೇಕ ಅಡ್ಡಿಗಳು ಕಾಡುತ್ತಾ ಇದ್ದವು. ಆದ್ರೆ ಸ್ವ ಇಚ್ಛೆಯಿಂದ ಮತ್ತು ಕೃಷ್ಣ ಕೃಪೆಯಿಂದ ಅವುಗಳನ್ನೆಲ್ಲ ಅವರು ಗೆದ್ರು. ಇದು ಅವರ ಅದ್ಭುತವಾದ ಒಂದು ನಿದರ್ಶನ. 5,000 ವರ್ಷಗಳ ಹಿಂದೆ ಸ್ವತಃ ಶ್ರೀಕೃಷ್ಣನು ಎಷ್ಟು ಜನಕ್ಕೆ ಕೃಷ್ಣ ಸಿದ್ಧಿಯನ್ನು ಮಾಡಿಕೊಟ್ಟಿದ್ದನೋ ಅದಕ್ಕಿಂತ ಹೆಚ್ಚು ಜನಕ್ಕೆ ಕೃಷ್ಣ ಸಿದ್ಧಿ ಸಾಧ್ಯ ಮಾಡಿಕೊಟ್ಟಿದ್ದನು. ಅದಕ್ಕಿಂತ ಹೆಚ್ಚು ಜನರಿಗೆ ಕೃಷ್ಣ ಸಿದ್ಧಿ ಸಾಧ್ಯ ಎಂಬುದನ್ನು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಮಾಡಿ ತೋರಿಸಿದ್ರು ಅಂತ ಹೇಳಲಾಗಿದೆ. ಈಗ 20ನೇ ಶತಮಾನ ಅಲ್ಲಿ ಜಗತ್ತಿನ ಎಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆ ಸಾಧ್ಯವಾಗುವಂತೆ ಶೀಲ ಪ್ರಭುಪಾದರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಹರೇ ಕೃಷ್ಣ. 2 ನಿಮಿಷ ಜಾಸ್ತಿ ಆಯ್ತು, ನಾಳೆಗೆ ಹೋಗೋಣ. ಎಲ್ಲರಿಗೂ ಕ್ಷಮೆ ಇರ್ಲಿ. ಪಾಂಚಾಕಲ್ಪಸರು ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. कोटि भक्त वृंद की जय. रामाचार्य हरिदास ठाकुर की जय. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಂದಿನ ತರಗತಿಯನ್ನು ಮುಗಿಸೋಣ. ಅಟೆಂಡೆನ್ಸ್ ಎಲ್ಲ ಹಾಕಿದ್ರಾ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೊನೆಯ ಘಟ್ಟಕ್ಕೆ ಬಂದೆವು ನಾವೆಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆಲ್ಲ. ತುಂಬಾ ಬೇಸರ ಬೇಸರ ಆಗ್ತದೆ. ಮಾತಾಜಿ ತುಂಬಾ ಬೇಸರ ಆಗ್ತಾ ಇದೆ.